ಬನ್ನಿ ನನ್ನ ಲೈಕ್ ಕೊಟ್ಟು ಬನ್ನಿ. ಅಕರ್ಜಿಪ್ಪು ಸಿಕ್ಕೇಮ್ ನಿಂಗೆ ಬರ್ಬುಜ ನೀನು ಬನ್ನಿದ್ದಾರೆ. ಬನ್ನಿ ಬನ್ನಿ, ಸಪೋರ್ಟ್ ಸೈಡಲ್ಲಿ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಬನ್ನಿ ಬನ್ನಿ. ಅಕ್ಕ ಅಂತಿದ್ದಾರೆ. ನಾನು ಈಗ ಕರೆ ಮಾಡಿದ್ ನಾನು, ಅದು ನೆಟ್ವರ್ಕ್ ಇಶ್ಯೂ ಆಯ್ತು ಸ್ವಲ್ಪ. ಥ್ಯಾಂಕ್ ಯು ಅಜಯ್ ಅವರೇ, ವೆಲ್ಕಮ್. ನಿಮಗೆ ವೆಲ್ಕಮ್ ಅಜಯ್ ಅವರೇ. ಏನು ಮಾಡ್ತಾ ಇದ್ದೀರಾ? ಲೈಟ್ ಇಲ್ಲ ಅಜಯ್ ಅವರೇ, ಹಾಗೆ ಕಟ್ಟ. ಅಜಯ್ ಅವರೇ ವೆಲ್ಕಮ್. ಆಯ್ತಾ ಮತ್ತೊಂದು ನಾಯಿಗೆ ನೀರು ಕುರ್ಚು. ಅದ್ರಲ್ಲಿ ಒಂದು 15 ಮಂದಿ ಇದ್ರು. ಏನ್ ಮಾಡ. ಥ್ಯಾಂಕ್ ಯು ಅಜಯ್ ಅವರೇ, ಇದ್ದೀರಾ? ಟ್ರೈನ್ ಬ್ರದರ್ ನನಗೆ ಬ್ಲೂ ಕೊಟ್ಟಿಲ್ಲ, ನಾನು ಏನು ಮಾಡ್ಲಿಕ್ಕೆ ಆಗಲ್ಲ. ಟ್ರೈನ್ ಅವರೇ, ನಿಮ್ಗೆ ದಿನಾ ಮೆಸೇಜ್ ಹಾಕುವುದೇ ಅವರು ತುಂಬಾ ಕಷ್ಟ ಆಗ್ತಾ ಉಂಟು. ಇದ್ದೀನಿ ಅಕ್ಕ ಅಂದಿದ್ದಾರೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಳ್ಬೋದಾ ನನಗೆ ಸ್ವಲ್ಪ? ಥ್ಯಾಂಕ್ ಯು ಜೈ ಶ್ರೀರಾಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಬ್ಲೂ ಕೊಡ್ತಿಲ್ಲ ಅಲ್ವಾ ಏನು? ಜೈ ಶ್ರೀರಾಮ್ ಅಕ್ಕ ಅಂತಿದ್ದಾರೆ. ಅಜಯ್ ಅವರೇ ಊಟ ಆಯ್ತಾ? ಅಜಯ್ ಅವರೇ ನಿಮ್ದು ಊಟ ಆಯ್ತಾ? ಟ್ರೈನ್ ಅವರೇ ಊಟ ಆಯ್ತಾ? ಟ್ರೈನ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ಕೊಡಿ. ಅಕ್ಕ ನಾನು ಅಜಯ್, ಗೊತ್ತಾಯ್ತು ಅಜಯ್ ಅವರೇ ನೀವು ಅಜಯ್ ಅಂತ. 4 ಮೆಂಬರ್ಸ್ ಇದ್ದೀರಾ, ಐಡಲ್ ಇರಬೇಡಿ. ನಾನು ಇವಾಗ ಒಂದು ಸ್ಟಾರ್ಟ್ ಮಾಡಿದ್ದೆಲ್ಲ ಇವು, ಅದು ಎಂತ ಆಯ್ತು ಗೊತ್ತಾ, ಅದರಲ್ಲಿ ಕಟ್ ಆಯ್ತು ತುಂಬ ಲೈಟ್ ಇಲ್ಲ ಅದಕ್ಕೆ. ಅಕ್ಕ ಊಟ ಆಯ್ತು ಅಂದಿದ್ದಾರೆ. ಏನ್ ಸ್ಪೆಷಲ್ ಅಂತ ಹೇಮಾ ರಂಗೋಲಿ ಅವರು ಬಂದ್ರು. ನಿಮ್ದು ಊಟಕ್ಕೆ? ನಂಗೆ ಬೀಟ್ರೂಟ್ ಪಲ್ಯ. ಹೇಮಲೋಕ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ಕೊಡಿ ಪ್ಲೀಸ್. ಹೇಮಲೋಕ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ಕೊಡಿ. ಲೈಕ್ 2 ಬಂದಿತ್ತು, 4-5 ಜನ ಬಂದ್ರು, ಆದ್ರೆ ಲೈಕ್ ಬಂದಿತ್ತು 2. ಊಟ ಆಯ್ತಾ ಹೇಮಾ ಅಂತಿದ್ದಾರೆ. ಹೇಮಲೋಕ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹೇಮಲೋಕ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ. ಬೀಟ್ರೂಟ್ ಪಲ್ಯ ಚಪಾತಿಯಾ? ಹೌದು, ಚಪಾತಿ ಮತ್ತೆ ರೈಸ್ ಇತ್ತು, ರಸಮ್ ಇತ್ತು. ಜರೀನಾ ಕಿಚನ್, ಸಹನಾ ಪ್ರಿಯ ಅವರು ಬಂದ್ರು. ಥ್ಯಾಂಕ್ ಯು ಸಹನಾ ಪ್ರಿಯ ಅವರೇ. ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ಕೊಡಿ ಸಹನಾ ಪ್ರಿಯ ಅವರೇ. ಇದು ಬೇರೆ ಐಡಿ, ಬೇರೆ ಮಾಡಿದೆ ನಾನು. ಸಹನಾ ಪ್ರಿಯ ಮತ್ತು ಹೇಮಲೋಕ್ ಅವರೇ ಪ್ಲೀಸ್ ಒಂದು ಲೈಕ್ ಕೊಡಿ ಪ್ಲೀಸ್. ಬೆಳದಿಂಗಲು ಬೀಟ್ರೂಟ್ ಪಲ್ಯ, ಕೋರಿ ರೊಟ್ಟಿಯಾ? ಕೋರಿ ರೊಟ್ಟಿ ಇಲ್ಲ, ಕೋರಿ ಮಣ್ಣೆದ್ದು. ಬೇಡಮ್ಮ ಮಲಗು ನೀನು. ಹೇಮಲೋಕ್ ಅವರೇ ಲೈಕ್ ಕೊಡಿ ಪ್ಲೀಸ್. ಸಹನ್ ಅವರೇ ಲೈಕ್. ಸಹನ್ ಅವರು, ಹೇಮಲೋಕ್ ಅವರು, ಟ್ರೈನ್ ಬ್ರದರ್ ಲೈಕ್ ಕೊಡಿ ಪ್ಲೀಸ್. ಕೋರಿ ನಮ್ಮ ಅಂದೆ. ಓ ನಂದಿ ಅವರು ಬಂದರು. ಆಯ್ ನಂದಿ ಅವರೇ, ವೆಲ್ಕಮ್ ನಂದಿ ಅವರೇ. ಲೈಕ್ ಕೊಟ್ರಾ? ಆಯ್ 3 ಅಂತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕೋರಿ ನಮ್ಮ ಅಂದೆ. ನಂದಿ ಅವರೇ ಇವತ್ತು ಬರ್ಲಿಕ್ಕೆ ಆಗ್ಲಿಲ್ಲ, ನನಗೆ ಲೈಟು ಕೂಡ ಇಲ್ಲ, ಮತ್ತೆ ನಾನು ಇಲ್ಲಿಗೆ ಹೋಗಿ ಬಂದೆ ಅಂತ ಮಾರ್ಕೆಟ್ಗೆ. ನಾಳೆ ಮಕ್ಕಳಿಗೆ ಸ್ಕೂಲು ಸ್ಟಾರ್ಟ್, ಅದಕ್ಕೆ ಮಾರ್ಕೆಟ್ಗೆ ಹೋಗಿ ತುಂಬ ಪರ್ಚೇಸ್ ಮಾಡ್ಲಿಕ್ಕೆ ಇತ್ತು ನನಗೆ, ತುಂಬ ಬ್ಯಾಗು ಅದು ಇದು ಅಂತ. ಜೈ ಶ್ರೀರಾಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಂದಿ ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಮಲೋಕ್ ಅವರೇ ಲೈಕ್ ಕೊಟ್ರಾ? ಪ್ಲೀಸ್ ಲೈಕ್. ಸಹನ್ ಅವರೇ ಪ್ಲೀಸ್ ಒಂದು ಲೈಕ್ ನಿಮ್ಮ ಕಡೆಯಿಂದ. ಸಹನ್ ಅವರೇ ಪ್ಲೀಸ್ 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 ಪ್ಲೀಸ್, ನಿಮ್ಮ ಹತ್ರ ರಿಕ್ವೆಸ್ಟ್, ಎಲ್ಲರ ಹತ್ರ ಲೈಕ್ ಅನ್ನು ಮರೆಯದೆ ಕೊಡಿ ಪ್ಲೀಸ್.
ಯಾಕೆ ಸಿಸ್ ಏನು ಬಂದಿಲ್ಲ? ಮಾರ್ಕೆಟ್ಗೆ ಹೋಗಿದ್ದೆ ಸಿಸ್. ನನಗೆ ಮಕ್ಕಳಿಗೆ ನಾಳೆ ಸ್ಕೂಲು ಇದೆ. ಅಕ್ಕ ಸೂಪರ್ ಸೂಪರ್, ನೀವು ಮಾಡೋ ಲೈವ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸ್ಕೂಲು ಸ್ಟಾರ್ಟ್ ಆಗಿದೆ. ಚಿಕ್ಕವನಿಗೆ ಎಲ್ಲ ಬ್ಯಾಗ್, ಶೂ ಎಲ್ಲ ಬೇಕಿತ್ತು. ಬ್ಯಾಗು ಕೊಡ್ತಾರೆ, ಟಿಫಿನ್ ಬಾಕ್ಸ್ ಅದೆಲ್ಲ ಬೇಕಿತ್ತು, ಅದಕ್ಕೆ ಹೋಗಿದ್ದೆ. 5 ಗಂಟೆ ಹೋದವಳು, ನಾನು ಬಂದಿದ್ದು 7:15. 7:15 ಬಂದು ಅರ್ಧ ಗಂಟೆ ಲೈಟ್ ಇತ್ತು, ಮತ್ತೆ ಲೈಟ್ ಹೋಯ್ತು. ಇವತ್ತಿನವರೆಗೂ ಲೈಟ್ ಬಂದಿಲ್ಲ. ಇವತ್ತು ಬಂದಿದ್ರು. ನಾನು ಈಗ ಒಮ್ಮೆ ಸ್ಟಾರ್ಟ್ ಮಾಡಿದೆ ನಂದಿ ಅವರೇ 9:30ಗೆ. 9:30ಇಂದ 10:00ವರೆಗೆ ಮಾಡಿದೆ. ಎಂಡ್ ಆಯ್ತು. ಅದು ಎಂಡ್ ಆಯ್ತಂತೆ. ಇದು ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಆಯಿತು, ಎಂಡ್ ಆಯಿತು. ಅದರಲ್ಲಿಂದು 15-18 ಜನ ಇದ್ದರು. ಅದು ಕಟ್ಟಾಗಿ ವಾಪಸ್ ರಿಟರ್ನ್ ಮಾಡಿದೆ ನಾನು. ಸ್ಪೈಸಿ ಫುಡ್ ಅವ್ರು ಬಂದರು, ಅದಕ್ಕೂ ಬಂದಿದ್ರು. ಥ್ಯಾಂಕ್ ಯು ಸ್ಪೈಸಿ ಫುಡ್ ಅವರೇ, ಥ್ಯಾಂಕ್ ಯು. ಲೈಕ್ ಡನ್ ಅಂತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ 15 ಜನ ಬಂದಿದ್ರು. ನಂದಿ ವ್ಲಾಗ್ಸ್ ಗಿಫ್ಟ್ ರಿಟರ್ನ್, ಗಿಫ್ಟ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ನಂದಿ ಅವರೇ ಪ್ಲೀಸ್ ರಿಟರ್ನ್ ನೋಡಿ, ನಮ್ಮ ನಂದಿ ಅವರೇ ಪ್ಲೀಸ್ ರಿಟರ್ನ್, ನಮ್ಮ ಸಹನಾ ಪ್ರಿಯಾ ಅವರಿಗೆ. ಥ್ಯಾಂಕ್ ಯು ಅಜಯ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ಥ್ಯಾಂಕ್ ಯು ಸೋ ಮಚ್. ನಂದಿ ಅವರು ಬರೀ 6 ಲೈಕ್ ಇದೆ. ಹೌದು ಸೌಜನ್ಯ ಸಯ್ಯ ದೇವ ಸೌಜನ್ಯ ಅವರು ಬಂದರು. ಆಯ್ ಸಿ ಸಾಯ್, ವೆಲ್ಕಮ್. ಲೈಕ್ ಕೊಡಿ ಸೌಜನ್ಯ ಅವರೇ, ಪ್ಲೀಸ್ ಒಂದು ಲೈಕ್ ಕೊಡಿ. 6 ಅಲ್ಲ 15 ಇತ್ತು. ನಾನು ಅದು ಎಂಡ್ ಮಾಡಿ ಇನ್ನೊಂದು ಸ್ಟಾರ್ಟ್ ಮಾಡಿದ್ದು ನಾನು. ಇಲ್ಲಾಂದರೆ ಇವಾಗ 25 ಆಗ್ತಿತ್ತು. ನಂದು ಇವತ್ತು 2ನೇ ಇದು. ಅದು ಕಟ್ಟಾಯಿತು, ಅದಕ್ಕೆ ಜನ ಇಲ್ಲ. ಅದರಲ್ಲಿ ಜನ ಇದ್ದರೂ ಕಟ್ಟಾಯಿತು. ಏನು ಮಾಡೋದು? ಸಾಕು, ಬಂದವ್ರು ಬರ್ತಾರಲ್ವ, ಸಾಕು. ಓ ಸೌಜನ್ಯ ಅವರೇ ಪ್ಲೀಸ್ ಒಂದು ಲೈಕ್ ಅನ್ಕೊಡಿ. ಸೌಜನ್ಯ ಪ್ಲೀಸ್ ಒಂದು ಲೈಕ್. ಕೆಲವರು ಲೈಕ್ ಕೊಡುವುದಿಲ್ಲ, ಅದೇ ಬೇಜಾರಾಗುತ್ತೆ. ಹೆಲೋ ಜಿ, ಜೈ ಶ್ರೀರಾಮ್ ಅಂತಿದ್ದಾರೆ. ಸಹನಾ ಗಿಫ್ಟ್ ಡನ್ ಅಂತಿದ್ದಾರೆ. ಸಹನವರೇ ಗಿಫ್ಟ್ ಡನ್ ಅಂತೆ ನೋಡಿ. ಸೌಜನ್ಯ ಅವರೇ ಬಂದಿದ್ದೀರಾ? ಒಂದು ಲೈಕ್ ಕೊಟ್ಟು. ಗಿಫ್ಟ್ ರಿಟರ್ನ್ ಮಾಡ್ತೀನಿ, ರಿಟರ್ನ್ ಮಾಡಿ ಅಂತಿದ್ದಾರೆ. ಗಿಫ್ಟ್ ಮಾಡಿದ್ದೀನಿ, ರಿಟರ್ನ್ ಮಾಡಿ ಅಂತಿದ್ದಾರೆ. ಜಿಪ್ಪು ಕೆಲವರು ಬಂದು ಲೈಕ್ ಕೊಡುವುದಿಲ್ಲ, ಅದೇ ಆಗುದಾಗೆ. ಈಗ ನೋಡಿ, ತುಂಬ ಜನ ಬಂದಿದ್ರು. 8 ಜನ ಇದ್ರು. 8 ಜನಲ್ಲೇ ನಮಗೆ 5 ಬಂದಿದ್ದು. ನನಗೆ ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ನಮ್ಮ ಅಜಯ್ ಅವರು, ಥ್ಯಾಂಕ್ ಯು ಸೋ ಮಚ್. ರಾಧಾ ಅವರು ಎಲ್ಲ ಬಂದಿದ್ರು. ಅದರಲ್ಲಿ ಮೈ ವಿಲೇಜ್ ಅವರು ಎಲ್ಲ ಇದ್ದರು, ವೀಣಾ ಅವರಿದ್ದರು, ಎಲ್ಲ ಇದ್ದರು. ಅದು ಹೋಯ್ತು, ಹೋಗ್ಲಿ ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಜಯ್ ಅವರೇ, ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಐಡಲ್ಲಿದ್ದವರು ಎಲ್ಲ ಬಂದು ಸಪೋರ್ಟ್ ಮಾಡಿ. 5 ಮೆಂಬರ್ಸ್ ಇದ್ದೀರಾ, ಐಡಲ್ ಇರಬೇಡಿ. ನಮ್ಮ ಬಿಂದು ಅವರೆಲ್ಲ ಬಂದಿದ್ರು, ನನ್ನ ಬಿಂದು ಸಿಸ್ ಎಲ್ಲ ಬಂದಿದ್ರು. ಸೊ ಅವರೆಲ್ಲ ತುಂಬ ಸಪೋರ್ಟೆಡ್. ಅವರು ಬಿಂದು, ಆಲ್ ವಿಡಿಯೋ ಪ್ರತಿಭಾ ಅವರೆಲ್ಲ ಬಂದಿದ್ರು. ಅದು ಕಟ್ಟಾಯ್ತಲ್ವ, ಅದೇ ಬೇಜಾರು. 5 ಮೆಂಬರ್ಸ್ ಇದ್ದೀರಾ ಐಡಲ್ಲಿ. ಯಾಕೆ ಐಡಲ್ ಇದ್ದೀರಾ? ಬಂದು ಸಪೋರ್ಟ್ ಮಾಡಿ ಬನ್ನಿ. ಇವಾಗ ನೆಟ್ವರ್ಕ್ ಇದೆ, ಆಗ ನೆಟ್ವರ್ಕ್ ಪ್ರಾಬ್ಲಮ್ ಆಯಿತು, ಅದೇ ಬೇಜಾರು. ಥ್ಯಾಂಕ್ ಯು ಜೈ ಶ್ರೀರಾಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಐಶು ಎಲ್ಲ ಬಂದಿದ್ಲು. ಥ್ಯಾಂಕ್ ಯು ಸೋ ಮಚ್. 2 ಮೆಂಬರ್ಸ್ ಇದ್ದೀರಾ, ಯಾಕೆ ಐಡಲ್ಲಿ ಕೂತ್ಕೊಂಡು ನೋಡೋದು? ಬನ್ನಿ, ಸಪೋರ್ಟ್ ಮಾಡಿ ಬನ್ನಿ. ನಂದಿ ಅವರು ಸಹನಾ ಪ್ರಿಯಾ ಡನ್ ಅಂತಿದ್ದಾರೆ. ನಂದಿ ಅವರು ಸಹನಾ ಪ್ರಿಯ ಅವರೇ ಡನ್ ಅಂತೆ ನೋಡಿ. ಸಹನಾ ಪ್ರಿಯ ಅವರೇ ಡನ್ ಅಂತೆ ನೋಡಿ. ನಂದಿ ಅವರು. ಸಹನಾ ಇದ್ದೀರಾ? ಸಹನಾ ಅವರೇ ಇದ್ದೀರಾ? ಅದರಲ್ಲಿ ಬೆಸ್ಟ್ ತಮ್ಮ ಎಲ್ಲ ಇದ್ದರು, ತುಂಬ ಜನ ಇದ್ದರು. ಅದರಲ್ಲಿ ಬೇಜಾರಾಯಿತು, ಬೇಜಾರು. ಶ್ರೇಯಾ ವಿದೇಶ್ ಅವರು ಬಂದರು. ಆಯ್ ವೆಲ್ಕಮ್. ಲೈಕ್ ಕೊಡಿ. ಶ್ರೇಯಾ ಅವರೇ ಬಂದರೆ ಲೈಕ್ ಕೊಡಿ. ನೀವಿದ್ರೆ ಬ್ಲೂ ಕೊಡ್ತೀನಿ ನಾನು. ಶ್ರೇಯಾ ವಿದೇಶ್ ಅವರೇ ಲೈಕ್ ಕೊಡಿ. ನಂದಿ ಅವರು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಜೈ ಶ್ರೀರಾಮ್ ಅಂತಿದ್ದಾರೆ. ನಂದಿ ಅವರು ಊಟ ಆಯ್ತಾ ಸಿಸಿ? ಇಲ್ಲ ಸಿಸಿ, ಲೈಟ್ ಇಲ್ಲ. ಲೈಟ್ ಬಂದ ಮೇಲೆ ಊಟ ಮಾಡೋದಂತ ಕೂತಿದ್ದೀನಿ. ಹಾಯ್ ಶ್ರೇಯಾ, ಹೇಗಿದ್ದೀರಾ?
ಶ್ರೇಯ ಅವರೇ ಬ್ಲೂ ಕೊಡ್ತೀನಿ, ಇದ್ದೀರಾ? ನಾನು ಇನ್ನು ಇದ್ರೆ ಮಾತ್ರ ಯಾರಿಗೂ ಬ್ಲೂ ಕೊಡುದು, ಇಲ್ಲ ಅಂದ್ರೆ ಕೊಡುದಿಲ್ಲ. ಜೈ ಶ್ರೀರಾಮ್ ಅಂತಿದ್ದಾರೆ. ಊಟ ಆಯ್ತಾ ಶಿಸ್ಟಾರ್ ಅಂತಿದ್ದಾರೆ. ಊಟ ಆಗಿಲ್ಲ ಶಿಸ್, ಇನ್ನಾಗಬೇಕು. ಶ್ರೇಯ ಅವರೇ ಒಂದು ಲೈಕ್ ಅನ್ನು ಕೊಡ್ತೀರಾ? ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಅಂತಿದ್ದಾರೆ ಪುಲಂಡಿ ಚಾನಲ್ ಅವರು. ಕೂರ್ಗು ಥ್ಯಾಂಕ್ ಯು ಸೋ ಮಚ್ ಕೂರ್ಗು ಅವರೇ, ಥ್ಯಾಂಕ್ ಯು. ಅದು ಕಟ್ಟಾಯ್ತು ಕೂರ್ಗು ಅವರೇ, ಥ್ಯಾಂಕ್ ಯು ಸೋ ಮಚ್. ಪೊಲಾಂಡಿ ಪೈಲ್ಯಾಂಡ್ ಪೈಯುಂಡಿ ಚಾನಲ್, ಪ್ಲೀಸ್ ಗಿವ್ ಮಿ ಲೈಕ್. ಹೆಲೋ ಐ ಆಮ್ ಪೈಯುಂಡಿ. ಓಕೆ ಗಿವ್ ಮಿ ಲೈಕ್ ಪ್ಲೀಸ್. ಪೈಯುಂಡಿ ಪ್ಲೀಸ್ ಗಿವ್ ಮಿ ಲೈಕ್ ಪ್ಲೀಸ್. ಕೂರ್ಗು ಥ್ಯಾಂಕ್ ಯು ಸೋ ಮಚ್, 6 ಲೈಕ್ ಡನ್. ಕೂರ್ಗು ಅವ್ರು ಸೂಪರ್ ಸಪೋರ್ಟಲ್ಲಿ ಇದ್ದಾರೆ. ನಂದಿ ಅವರು ಸೂಪರ್ ವಾಪಸ್ ಇಲ್ವಾ ಎಂತಿದ್ದಾರೆ, ಲೈಟ್ ಬಂದಿಲ್ಲ. ಸೂಪರ್ ಸಪೋರ್ಟ್ ಹಾಯ್ ಅಕ್ಕ ಅಂತಿದ್ದಾರೆ. ಹಾಯ್. ನೆಟ್ವರ್ಕ್ ಇಶ್ಯೂಸ್ ಆಯ್ತಾ? ಹೌದು, ಅದೇ ಕಟ್ ಮಾಡಿದ್ ನಾನು. ಪೈಯುಂಡಿ ಚಾನಲ್, ಪ್ಲೀಸ್ ಗಿವ್ ಮಿ ಲೈಕ್. ಥ್ಯಾಂಕ್ ಯು ಸೋ ಮಚ್ ವ್ಯೂಸ್, ಪ್ಲೀಸ್ ಗಿವ್ ಮಿ ಲೈಕ್. ಗುಡ್ ಲೈವ್. ಅವ್ರಿಗೆ ಆ ಭಾಷೆ ಬರಲ್ಲ, ಲ್ಯಾಂಗ್ವೇಜ್. ಕೂರ್ಗ ಅವ್ರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಕೂರ್ಗ ಅವರೇ, ನೀವೆಲ್ಲ ಬಂದ್ರಲ್ವಾ, ಥ್ಯಾಂಕ್ ಯು. ದುರ್ಗಾ ಅವರು ಬಂದರು, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಅವರೇ, ಥ್ಯಾಂಕ್ ಯು. ಊಟ ಆಯ್ತಾ ಅಂತಿದ್ದಾರೆ. ಊಟ ಆಯ್ತು ದುರ್ಗಾ ಅವರೇ, ನಿಮ್ದು ಆಯ್ತಾ? ಸೂಪರ್ ಸಪೋರ್ಟ್ ಅಲ್ಲಿ ಇದ್ದೀರಾ, ಥ್ಯಾಂಕ್ ಯು. ಉಪ್ಸಿಲ್ವಾ ಅಂದ್ರೆ ಎಂತ ನಂದಿ ಅವರೇ, ನಂಗೆ ಗೊತ್ತಾಗಿಲ್ಲ ಏನಂತ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ದುರ್ಗಾ ಅವ್ರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಯ್ತು ಅಂತಿದ್ದಾರೆ ದುರ್ಗಾ ಅವರು. ಕೂರ್ಗ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೂರ್ಗ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ನಂದಿ ಅವರೇ, ಥ್ಯಾಂಕ್ ಯು ಕೂರ್ಗ ಅವರೇ, ಥ್ಯಾಂಕ್ ಯು ಸೋ ಮಚ್. ನಂದಿ ಅವರು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನಂದಿ ಅವರಿದ್ದಾರೆ ನೋಡಿ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ದುರ್ಗಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕುರ್ಗಾರ್ ಗುಡ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ದುರ್ಗಾ ಅವ್ರ ಸೂಪರ್ ಸಪೋರ್ಟ್. ಲೈವ್ ಅಲ್ಲಿ ಇರ್ತೀನಿ, ಊಟ ಮಾಡ್ತಾ ಇದ್ದೀನಿ. ಓಕೆ ಕೂರ್ಗ ಅವರೇ, ಖಂಡಿತ ಓಕೆ ಮಾಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಕೂರ್ಗ ಅವ್ರು ಗುಡ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್ ಅಂತಿದ್ದಾರೆ. ಅಜಯ್ ಅವರೇ ತುಂಬ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕೂರ್ಗ ಅವರಿಗೂ ಥ್ಯಾಂಕ್ ಯು. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಕೂರ್ಗ ಅವ್ರು ಗುಡ್ ಲೈವ್, ಥ್ಯಾಂಕ್ ಯು. ಪೈಯುಂಡಿ ಭಯ್ಯ ಹೈನ ಹಾಪಿದಾರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕೂರ್ಗ ಅವ್ರು ಥ್ಯಾಂಕ್ ಯು. ಕೂರ್ಗ ಅವ್ರು ಥ್ಯಾಂಕ್ ಯು, ಸೂಪರ್ ಥ್ಯಾಂಕ್ ಯು ಕೂರ್ಗ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಕ್ಕ ನನ್ನ ಸಪೋರ್ಟು, ನನ್ನ ಮುದ್ದು ಅಕ್ಕ ನಿಮಗೆ ಥ್ಯಾಂಕ್ ಯು ಅಜಯ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೈ ಶ್ರೀರಾಮ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಅಜಯ್ ಅವರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಂದಿ ಅವರು ಹಾಯ್. UPS ಇಲ್ವಾ ಅಂತಿದ್ದಾರೆ. UPS ಇಲ್ಲ. ನಿಮ್ಮ ಲೈವ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೂರ್ಗ ಅವರೇ. ಆಗ ತುಂಬ ಜನ ಇದ್ರು ಅಲ್ವಾ ಕೂರ್ಗ ಅವರೇ, ತುಂಬ ಅಂದರೆ ತುಂಬ ಜನ ಇದ್ರು ನೋಡಿ. 15 ಜನ ಲೈಕ್ ಕೊಟ್ಟಿದ್ರು, ಅದು ಹೋಯ್ತು. ಹಲೋ ಹಾಯ್, ಹಲೋ, ವೆಲ್ಕಮ್. ಏನಾಯ್ತು ಉಂಟಾ ಮಾತಾಡಿದ್ದು? ಏಜಸ್ ಅವರೇ, ಜಾನ್ವಿ ಅವರೇ, ಹಾ ಲೈಫ್ ಇದ್ದು ರಂಜು, ಊಟ ಆಯ್ತಾ ನಿಮ್ದು? ಕೇಳ್ತಿದೆಯಾ? ಇವಾಗ ನೆಟ್ವರ್ಕ್ ಇರಲಿಲ್ಲ ಜಾನ್ವಿ ಅವರೇ. ಆಗ ಒಂದು ಸಾರಿ ಕಟ್ಟಿದೆ, 20 ಜನ ಬಂದಿದ್ರು ಅದರಲ್ಲಿ, ಅದು ಕಟ್ಟಾಯ್ತು. ಏನಾಯ್ತು ಮಾರ್ರೆ, ನೆಟ್ವರ್ಕ್ ಇಲ್ಲ ಮಾರ್ರೆ, ಕರ್ಮದು. ಲೈಟ್ ಇಲ್ಲ, 7 ಗಂಟೆಗೆ ಹೋಗಿದೆ, ಈಗ ಲೈಟ್ ಬಂದಿಲ್ಲ. ನೆಟ್ವರ್ಕ್ ಇಲ್ಲ. ಹಾಯ್ ಜಾನ್ವಿ ಅಕ್ಕ ಅಂತಿದ್ದಾರೆ ಲೈಫ್ ಇದ್ದು ರಂಜು ಅವರು. ನೆಟ್ವರ್ಕ್ ಇಲ್ಲ, ಅದೇ ಪ್ರಾಬ್ಲಮ್ ಆಯ್ತು. ಲೈವ್ ಗೊತ್ತಾ, ತುಂಬಾ ಬೇಜಾರಾಯ್ತು. ಹಾಯ್ ಅಕ್ಕ ಅಂತಿದ್ದಾರೆ ಜೈ ಶ್ರೀರಾಮ್ ಅವರು. ಜಾನ್ವಿ ಅವರು, ಮಕ್ಕಳು ಮಲಗಿದ್ರಾ? ಲೈಟ್ ಇಲ್ಲ, ಸಿಕ್ಕಿ ಮಲಗ್ಲಿಕ್ಕೆ ಕೇಳ್ತಾ ಇಲ್ಲ, ಮಲ್ಕೊಂಡಿದ್ದಾರೆ. ಈಗ ಬಂದ್ರು ನೋಡಿ, ನೆಟ್ವರ್ಕ್ ಪ್ರಾಬ್ಲಮ್.
ಬಾಂಬೆಯಲ್ಲಿ ಮಳೆ ಇಲ್ಲ, ಎಂತ ಗೊತ್ತಿಲ್ಲ, ಮೋಡ ಇತ್ತು, ಲೈಟ್ ಹೋಗಿದೆ, ಹೋಗುದೇ ಇಲ್ಲ ಲೈಟ್, ಇವತ್ತು ಹೋಗಿದೆ. ಹರೇ ಕೃಷ್ಣ ಅಂತಿದ್ದಾರೆ, ಬೆಸ್ಟ್ ಅವ್ರು ಸೂಪರ್ ಡೂಪರ್ ಲೈವ್ ಅಂತಿದ್ದಾರೆ, ಥ್ಯಾಂಕ್ ಯು. ರಾಧೆ 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 ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್ ಅಂತಿದ್ದಾರೆ, ಬೆಸ್ಟ್ ರಾಧೆ ಕೃಷ್ಣ ರಾಧೆ ರಾಧೆ ಅಂತಿದ್ದಾರೆ. ಜಾನಿ ಹರೇ ಕೃಷ್ಣ ಅಂತಿದ್ದಾರೆ, ಥ್ಯಾಂಕ್ ಯು. ಈಗ ನೆಟ್ವರ್ಕ್ ಸ್ವಲ್ಪ ಬಂತು, ಲೈಟ್ ಬಂದಿಲ್ಲ, ಲೈಟ್ ಇಲ್ಲ. ಎಂತ ಕರ್ಮವ ಈ ಬೊಂಬೆಯಲ್ಲಿ ಲೈಟ್ ತೆಗೆಯುವುದಂದ್ರೆ. ಜೈ ಶ್ರೀರಾಮ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಲೈಫ್ ಇದ್ರೆ ಸೂಪರ್ ಸಪೋರ್ಟ್. ಸಾರಿ ಎಲ್ರಿಗೂ ಆಯ್ತಾ, ನಾನು ತುಂಬ ಎಲ್ಲರನ್ನು ಮಿಸ್ ಮಾಡಿಕೊಂಡೆ, ಸಾರಿ. ಬೆಡ್ಸ್ತಮ್ಮ ನನಗೆ ಲೈಕ್ ಕೊಡ, ನಿಂದು ಲೈಕ್ ಬಂದಿಲ್ಲ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಆಗ 25 ಮಂದಿ ಬಂದಿದ್ರು ಗೊತ್ತುಂಟಾ, 15-20 ಮಂದಿ ಬಂದಿದ್ರು ಆಗ. 20 ಮಂದಿ ಕೂಡ ಹೋದ್ರು, ಅದು ಇದಾಯ್ತು, ಕಟ್ಟಾಯ್ತು. ಹೇಮಲೋಕ ಅವರು ಬಂದರು. ಹೇಮ ಅವರೇ ಒಂದು ಲೈಕ್ ಕೊಡಿ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಂಡು ಕೊಡಿ ಹೇಮ ಅವರೇ ಪ್ಲೀಸ್. ಲೈಫ್ ಇದ್ರೆ ಸೂಪರ್ ಸಪೋರ್ಟ್. ಲೋಡಿಂಗ್ ರಿಮೂವ್ಡ್, ಆಸ್ಟ್ ಇಸ್ ಕಮ್. ಓಕೆ, ಈಗ ಕೇಳ್ತಾ ಉಂಟಾ ಸರಿಯಾಗಿ? ಈಗ ನನ್ನ ಮಾತು ನಿಮಗೆ ಆಗುತ್ತಾ? ಇಲ್ಲಿ ಕೂಡ ಮೋಡ, ಹೌದು. ಸೂಪರ್ ಹೇಮಲೋಕ ಅವರು ಬರ್ತಾರೆ ಇಲ್ಲ ಅಂತಿದ್ದಾರೆ. ಹೇಮಲೋಕ ಅವರೇ ಲೈಕ್ ಕೊಟ್ಟರು, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಡನ್, ಥ್ಯಾಂಕ್ ಯು. ಇಲ್ಲ ಜಾನ್ವಿ ಅವರೇ, 9ವರೆಗೆ ಸ್ಟಾರ್ಟ್ ಮಾಡಿದ್ದೆ. 9ವರೆಗೆ ಸ್ಟಾರ್ಟ್ ಮಾಡಿದ್ದು 15-20 ಜನ ಬಂದಿದ್ರು, ಅದು ಎಂಡ್ ಆಗಿ ಕಟ್ ಆಗಿ ಹೋಯ್ತು. ಹ್ಞೂ ಅಕ್ಕ ಅಂತಿದ್ದಾರೆ, ಥ್ಯಾಂಕ್ ಯು ರಂಜಿ ಅವರೇ, ಥ್ಯಾಂಕ್ ಯು. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ತಮ್ಮ 1K ಆಯ್ತಾ ಅಂತಾರೆ. ಹೇಮಲೋಕ ಅವರು ಸೂಪರ್ ಸಪೋರ್ಟ್, ಜಾನ್ವಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ತಮ್ಮ ನನಗೆ ಲೈಕ್ ಕೊಟ್ಟಿಲ್ಲ. ಜಾನ್ವಿ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ಬೆಸ್ಟ್ ತಮ್ಮ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಲೈಫ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ಏಜಿಸ್ ಅವರು ಸೂಪರ್ ಲೈವ್ ಅಂತೀರ, ಲೈಫ್ ಇದ್ರೆ ರಂಜು ಸೂಪರ್ ಸಪೋರ್ಟ್ ಅಲ್ಲಿ, ಥ್ಯಾಂಕ್ ಯು. ಬೇಜಾರಾಯ್ತು ನನಗೆ. ಒಮ್ಮೆ ಬರ್ತಾರೆ ನಿಮ್ಮ ಲೈವ್ಗೆ ಬರ್ತಾರಲ್ವಾ, ಬಂದಿದ್ರು ಆ ಜಾನ್ವಿ ಸಿಸಾಗ ಇಷ್ಟು 20 ಜನ ಬಂದಿದ್ರು, ಅದು ಕಟ್ಟಾಯ್ತು, ಲೈವೇ ಕಟ್ಟಾಯ್ತು, ಅದು ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಬೇಜಾರಾಯ್ತು. ಹರೇ ಕೃಷ್ಣ ಅಂತಿದ್ದಾರೆ, ಜಾನ್ವಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅದು ತುಂಬ ಜನ ಇದ್ರು. ಹರಿನಕ್ಕಗೆ ಜೈ ಅಂತಿದ್ದಾರೆ ನಮ್ಮ ಜಾನ್ವಿ ಸಿಸ್. ಇವತ್ತು ವಿಡಿಯೋ ನೋಡಿಲ್ಲ, ನೋಡ್ತೀನಿ ಈಗ ಮಲಗುವಾಗ. ಸೂಪರ್ ಲೈವ್ ಅಂತಿದ್ದಾರೆ ನಮ್ಮ ಹೇಮಸಿಸ್. ಏಜಸ್ ಅಕ್ಕ ಬೆಂಗಳೂರಲ್ಲಿ ಮಳೆನಾ? ಇಲ್ಲಿ ಕೂಡ ತುಂಬ ಮೋಡ, ಮುಂಬೈಯಲ್ಲಿ ಬೆಳಿಗ್ಗೆಯಿಂದ ಮೋಡ. ನನ್ನ ಮಗನಿಗೆ ನಾಳೆ ಸ್ಕೂಲ್ ಸ್ಟಾರ್ಟ್. ನನ್ನ 2 ಮಕ್ಕಳನ್ನು ಸೇರಿಸಿದ್ದೀನಿ, ಚಿಕ್ಕವನನ್ನು ಸೇರಿಸಿದ್ದೇನೆ. ಪರ್ಚೇಸ್ ಮಾಡ್ಲಿಕ್ಕಂತ ಹೊರಗೆ ಹೋಗಿ ಬಂದು ಇಲ್ಲಿ ಲೈಟ್ ಇಲ್ಲ, ಇಡ್ಲಿಗೆಲ್ಲ ನೆನೆಸಿಟ್ಟಿದ್ದೀನಿ, ಹಾಗೆ ಉಂಟು ಇಡ್ಲಿಗೆ. ಅಲ್ಲೇ ಗಾಳಿಯೂ ಇಲ್ಲ, ಕರ್ಮನೂ ಇಲ್ಲ, ಎಂತ ಇಲ್ಲ. ಶಾರ್ಟ್ ಆದದ್ದು ನೋಡ್ತೀನಿ. ಬೆಸ್ಟ್, ಥ್ಯಾಂಕ್ ಯು ಬೆಸ್ಟ್ ತಮ್ಮ, ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಒಂದು 50 ಮೆಸೇಜ್ ಹಾಕು ನೋಡುವ, ಬರುತ್ತಾ ನೋಡುವ ನಿನ್ನ ಕಡೆಯಿಂದ. ಇಲ್ಲ, ಇಲ್ಲಿ ಮೋಡ ಇಲ್ಲ, ಇಲ್ಲಿ ಕೂಡ ತುಂಬ ಮೋಡ, ಎಂತಂತೆ ಗೊತ್ತಿಲ್ಲ. ಲೈಟ್ ಈಗ ಹೋಗಿದೆ, ಮತ್ತೆ ತಿರುಗುತ್ತಾ ಉಂಟಾ. ತಿರ್ಗ್ಲಿ, ನೀವು ಮೆಸೇಜ್ ಮಾಡಿ, ಅದು ತಿರ್ಗ್ಲಿ ಆಯ್ತಾ. ಮಾತು ಕೇಳ್ತಾ ಉಂಟಾ ನಂದು? ಹರೇ ಕೃಷ್ಣ ಅಂತಿದ್ದಾರೆ, ಥ್ಯಾಂಕ್ ಯು. ಫಾಸ್ಟ್ ಮೆಸೇಜ್ ಹಾಕಿ. ಏಜಸ್ ಅವರು, ಹೌದು ಜಾನ್ವಿ ಸಿಸ್, ಅದು ಯಾಕೆ ಶಾರ್ಟ್ ಆಯಿತು? ಹರೇ ಕೃಷ್ಣ, ಯಾಕೆ ಅದು ಶಾರ್ಟ್ ಆಯಿತು ಜಾನ್ವಿ ಅವರೇ? ಅದು ನೀವು ತುಂಬ ಕಡಿಮೆ ಇದು ಮಾಡಿದ್ರಲ್ವಾ, ಹಾಗೆ ಶಾರ್ಟ್ ಆಯ್ತಂತೇನ. ಐಡಲ್ ಇದ್ದವರು ಬಂದು ಸಪೋರ್ಟ್ ಮಾಡಿ. ಯಾಕೆ ಅವರು ಬಂದ್ರು ಅವರೇ? ನೀವು ಲೈವ್ ಮಾಡುವಾಗ ಹೋಗಿರಿ, ನಾನು ಮತ್ತೆ ಮಾರ್ಕೆಟ್ಗೆ ಹೋದೆ, ಮತ್ತೆ ಬರ್ಲಿಕ್ಕೆ ಆಗ್ಲಿಲ್ಲ, ನನಗೆ ಸಪೋರ್ಟ್ ಮಾಡಿ ಹೋಗಲ್ವಾ. ಮಾರ್ಕೆಟ್ಗೆ ಹೋಗಿ 7ವರೆಗೆ ಬಂದಿದ್ದು ಮನೆಗೆ. ನಾನು 5 ಗಂಟೆಗೆ ಹೋದವಳು. ಆರ್ಕೆ ಅವರೇ ಪ್ಲೀಸ್ ಲೈಕ್ ಕೊಡಿ. ಅಲ್ಲ, ವಿಡಿಯೋ ರೈಟ್ ಸೇಮ್ ಇರಲಿಲ್ಲ, ಹೌದಾ? ಲೈಕ್ RKBS ಲೈಕ್ ಲೈಕ್ ಕೊಡ್ಲೆ, ಹೌದಾ? ಇರಿ ಸಿಸ್, ಬಟ್ ವಾಚ್ ಅವರ್ ಸಿಗಲ್ಲ ಸಿಸ್. ಹೌದು,
ವಾಚ್ ಅವರ್ ಸಿಗಲ್ಲ. 4 ಮೆಂಬರ್ಸ್ ಐಡಲ್ಲಿ ಇದ್ದೀರಾ, ಯಾಕೆ ಐಡಲ್ಲಿ ಕೂತ್ಕೊಂಡು ನೋಡುದು? ಬನ್ನಿ ಸಪೋರ್ಟ್ ಮೆಸೇಜ್ ಹಾಕಿ ಅಲ್ವಾ, ಯಾಕೆ ಐಡಲ್ಲಿ ಇರುವುದು? ಸಪೋರ್ಟ್ ಮೆಸೇಜ್ ಹಾಕಿದ್ರೆ ನಮಗೂ ಕೂಡ ಉಪಯೋಗ ಆಗುತ್ತೆ. ಐಡಲ್ ಇದ್ರೆ ಏನು ಪ್ರಯೋಜನ ಇದೆ? ಪ್ರಯೋಜನ ಇಲ್ಲ, ಏನಿಲ್ಲ. ಹೌದು, 5 ಮೆಂಬರ್ಸ್ ಇದ್ದಾರೆ ನೋಡಿ. ಮಲ್ಲೇಜಕ್ಕ ಲೈಕ್ ಕೊರಿಯ. ಓಕೆ ಓಕೆ ಬರ್ಪೆ ಎಲ್ಲ ಖಂಡಿತವೇ. ಎನ್ನ ಮಗಕ್ಕೆ ಪೂರ ಪರ್ಚೇಸ್ ಮಲ್ಪರುತ್ತೇನೆ ಸ್ಕೂಲ್ಗೂ ಅಂಚ ಪೋಯಿನಿ. ಸ್ಕೂಲ್ ಬುಕ್ ಪೂರ ಕೊಡ್ತೇರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ RKB ಅವರು. ಥ್ಯಾಂಕ್ ಯು ಸೋ ಮಚ್. RK ನೀವು ಹೆದರ್ಬೇಡಿ ಆಯ್ತಾ, ನೀವು ಲೈವ್ ಮಾಡುವಾಗ ಹೆದರ್ಕೋಬಾರ್ದು. ಸೂಪರ್ ಸಿಂಪಲ್ ಬಾಯ್ ಬಂದ್ರು. ಸೋಲ್ಮೇಲ್ ಅಕ್ಕ ಅಂತಿದ್ದಾರೆ. ಸೋಲ್ಮೇಲ್ ಸಿಂಪಲ್ ಬಾಯ್ ಸೋಲ್ಮೇಲ್ ಎಂಚ ಉಳ್ಳಾರು ಒಣಸಾಂಡೆ ಸಿಂಪಲ್ ಬಾಯ್ ಬತ್ತರತ್ತ. ಥ್ಯಾಂಕ್ ಯು ಸೋ ಮಚ್. ಇನಿ ಕನೆಕ್ಟ್ ಆಯ್ನಿ ಇರೇಗ್ಯಾನ್ ಅತ್ತೆ ಬಾನ್ವಿ ಲೈವ್ ಕನೆಕ್ಟ್ ಆಯ್ನೇನ್. ಥ್ಯಾಂಕ್ ಯು ಸಿಂಪಲ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊರಿಯರೇ ಜಾನ್ವಿ ಅಕ್ಕ. ಜಾನ್ವಿ ಅಕ್ಕ ನಾನು ಲೈವ್ ಕೊರ್ನಿ. ಸೂಪರ್ ಸಪೋರ್ಟ್. ಬನ್ನಿ ಬನ್ನಿ ಜನರೇ ಮಾತಾಡೋಣ ಅಂತಿದ್ದಾರೆ ನಮ್ಮ ಏಜಸ್ ಅವರು. ಜಾನ್ವಿ ಅಕ್ಕ ಹೌದು. ಹರೇ ಕೃಷ್ಣ ಅಂತಿದ್ದಾರೆ. ಅಂದೆ ಸಿಸ್ ಆಲ್ ದ ಬೆಸ್ಟ್ ಪಲ್ಲೆ ಎಂದದು ಎರೆಗು ಆಲ್ ದ ಬೆಸ್ಟ್. ಯಾನು ಪೊರ್ಲು ಆದುಲ್ಲರೇ. ಓಕೆ ಓಕೆ VR ಅವರೇ, ನನಗೆ ಬರ್ಲಿಕ್ಕೆ ಆಗಲಿಲ್ಲ ಲೈಟ್ ಇಲ್ಲದ ಕಾರಣದಿಂದ. ಅಶ್ವಿನಿಕೆ ಅವರು ಬಂದರು. ಹಾಯ್ ಅಕ್ಕ ಅಂದಿದ್ದಾರೆ. ಹಾಯ್ ಅಶ್ವಿನಿ ಅವರೇ, ವೆಲ್ಕಮ್. ಲೈಕ್ ಕೊಡಿ ಅಶ್ವಿನಿ ಅವರೇ ಪ್ಲೀಸ್. VR ಅವರೇ ಒಂದು ಲೈಕ್. ಅಶ್ವಿನಿ ಅವರೇ ನೀವೊಂದು ಲೈಕ್ ಕೊಡ್ತೀರಾ ಪ್ಲೀಸ್? ಕೊಡಿ, ನಿಮ್ಮ ಸಪೋರ್ಟ್ ಐಡಿ ಅಲ್ವಾ, ಒಂದು ಲೈಕ್ ಕೊಡಿ, ನಿಮ್ಮಿಂದ ಲೈಕ್ ಬರಲಿ ಒಂದು. ಏಜಸ್ ಅವರ ಅಕ್ಕ ಅಂತಿದ್ದಾರೆ. 14th ಲೈಫ್ ಇದ್ದವ್ರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಶ್ವಿನಿ ಹೊಸ್ತಾಗಿ ಬಂದಿದ್ದೀರಾ, ನನಗೆ ಕನೆಕ್ಟ್ ಆಗಿ ಒಂದು ಲೈಕ್ ಕೊಡಿ. ನನ್ನ ಚಾನಲ್ಗೆ ಹೋಗಿ ವಿಡಿಯೋ ನೋಡಿ ಅಶ್ವಿನಿ ಅವರೇ, ಕನೆಕ್ಟ್ ಆಗಿ ಆಯ್ತಾ? ಹೊಸ್ತಾಗಿ ಭೇಟಿ ಆಗಿದ್ದೀರಾ ನನ್ನನ್ನು, ಬನ್ನಿ ನನಗೆ ವಿಡಿಯೋ ನೋಡಿ ಸಪೋರ್ಟು ತುಂಬಾ ಮುಖ್ಯ ನಮಗೆಲ್ಲ, ನಿಮ್ಮಂಥವರೆಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು RKB ಅವರು. ಎಂಕ್ ಪೋಡಿಗೆ ಹಾಕೊಂಡು ಚೂರು ನನ್ನ ಪೋಡಿಗೆ ಮಲ್ಪೊಡ್ಚಿ ಯಾನುಲ್ಲೆ ಮಲ್ಪೊಡ್ಚಿ ಲೈಕ್ ಕೊರಿಯರೇ ಅಯ್ಯ. ಥ್ಯಾಂಕ್ ಯು ಅಶ್ವಿನಿಗೆ, ಥ್ಯಾಂಕ್ ಯು ಸೋ ಮಚ್. ಒಲ್ಪ ಊರು ಅಶ್ವಿನಿರ್ನ ಒಲ್ಪ ತಾರೀರು ಅಶ್ವಿನಿ ಬತ್ತರತೆ. ಥ್ಯಾಂಕ್ಸ್ ಸೋ ಮಚ್. ಇರೇಗು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. VR ಅವರು ಇವತ್ತು ತುಂಬ ಬೇಜಾರು. ಯಾಕೆ VR ಅವರೇ ಬೇಜಾರು? ಯಾಕೆ ಎಂತ ಬೇಜಾರಾಯಿತು? ದೀಪ ಅವರು ಊಟ ಆಯ್ತಾ ಆಶೀಸ್ ಅಂತಿದ್ದಾರೆ. ದೀಪ ಅವರು ನೀವು ಲೈಕ್ ಕೊಟ್ರಾ? ಅವರೇ ಊಟ ಆಗಿಲ್ಲ ಆಶೀಸ್, ಇನ್ನು ಆಗಬೇಕು. ಲೈಟ್ ಪ್ರಾಬ್ಲಮ್ ಇಂದ ಮಾಡಿಲ್ಲ. ಬೆಸ್ಟ್ ಸೂಪರ್ ಸಪೋರ್ಟ್. ಬಾಲೆಗ್ ಆಲ್ ದ ಬೆಸ್ಟ್ ಪಲ್ಲೆ ಎಂದದು ಆಯಗ್ ಫಸ್ಟ್ ದಿನ ಸ್ಕೂಲ್ ಎನ್ನ ಎಲ್ಲಿಯ ಮಗಕ್ಕೆ ಬಾರಿ ಒಂಜಿ ಬ್ಯಾಗ್ ಪೂರ ಕೊಣತ್ರ ಒಂದು ಚಪ್ಪಲ್ ಪೂರ ಪೊಸತ್ತು ಕೊಣತ್ ದೀತೆ ಒಂಜಿ ಖುಷಿ ಟುಲ್ಲೆ ಪೋಪುನ ಖುಷಿ ಅಂದ್ ಗೊತ್ತು ಜಯಗ್ ಖುಷಿ ಟುಲ್ಲೆ. ಸಿಂಪಲ್ ಬಾಯ್ ಡನ್ ಅಂತಿದ್ದಾರೆ. ಸಿಂಪಲ್ ಬಾಯ್ ಇದ್ದೀರಾ ಉಳ್ಳಾರಾ? ಅಶ್ವಿನಿ ಅವರೇ ಒಂದು ಗಿಫ್ಟ್ ಕೊಡಿ ಅಲ್ವಾ ಅಂತಿದ್ದಾರೆ. ಹರೇ ಕೃಷ್ಣ ಅಂತಿದ್ದಾರೆ. ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಹರೇ ಕೃಷ್ಣ ಅಂತಿದ್ದಾರೆ ಜಾನ್ವಿ ಅವರು. ಹಾಯ್ ಎಲ್ಲೋ ರಂಜು ಅಕ್ಕ ಅಂತಾರೆ. ನಮ್ಮ ಬೆಸ್ಟ್ ತಮ್ಮ ಏಜಿಸ್ ಅವರು ಸೂಪರ್. ಪುತ್ತೂರ್ದಾರೆ. ಓಕೆ ಥ್ಯಾಂಕ್ ಯು ಪುತ್ತೂರ್ದವ್ರು. ಇವತ್ತಿ ಅಕ್ಕ ಬರೋಂದಿತ್ತೀರು, ಇನ್ನು ಅಶ್ವಿನಿ ಅಕ್ಕ ಬತ್ತೀರು ನಮ್ಮ ಅಕ್ಕ ಪುತ್ತೂರು ಹಿಡ್ದು. ಥ್ಯಾಂಕ್ ಯು ಅಶ್ವಿನಿ ಅವರೇ. ಎನ್ನ ಚಾನಲ್ಗೆ ಕನೆಕ್ಟ್ ಆಲೇವೆ, ಸಬ್ ಮಲ್ಪ್ಲೇವೆ, ಬೊಕ್ಕ ಲೈಕ್ ಕೊರ್ಲೆ, ಬೊಕ್ಕ ಎನ್ನ ಚಾನಲ್ ವಿಡಿಯೋ ಪಾಡ್ದೆ ಲೈಕ್ ತೂದು ಸಪೋರ್ಟ್ ಮಲ್ಪ್ಲೇವೆ ಎಂಕ್ ಅಶ್ವಿನಿ. ಥ್ಯಾಂಕ್ ಯು ಅಶ್ವಿನಿ ಅವರೇ. VR ಅವರೇ ಯಾಕೆ ಬೇಜಾರು? ಸೂಪರ್ ಸಪೋರ್ಟ್ ಲೈಫ್ ಇದ್ದು VR ಯಾಕೆ ಬೇಜಾರು? ಸೂಪರ್ ಸಪೋರ್ಟ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. VR ಅವರೇ ನೀವು ಯಾಕೆ ಬೇಜಾರಂತ ಹೇಳಿ, ನನಗೆ ಬೇಜಾರು ಮಾಡ್ಕೋಬಾರ್ದು. VR ಅವರೇ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ದೀಪ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಜೈ ಶ್ರೀಕೃಷ್ಣ ಅಂತಿದ್ದಾರೆ. ಥ್ಯಾಂಕ್ ಯು ಜಾನ್ವಿ ಅವರೇ. ಹರೇ ಕೃಷ್ಣ ಅಂತಿದ್ದಾರೆ. ದೀಪ ಅವ್ರು ಲೈಕ್ ಡನ್ ಅಂತಿದ್ದಾರೆ. ಲೈಫ್ ದೀಪಾಸ್ ಅಂತಿದ್ದಾರೆ. ಯಾವ ಬಿರೇಲು ಯಾನು ಬಿರೇಲು ಕೊರಿಯರಾ? ಸಿಂಪಲ್ ಅವರೇ ಕೊರಿಯರತ್ತೆ ಬೀರೇಲು. ಥ್ಯಾಂಕ್ ಯು ಸೋ ಮಚ್. ಈಗ ಜಾನ್ವಿ ಅವರು ಕೊಡ್ತೀರಿಗೆ ತುಳಿ ಗಿಫ್ಟ್ ಅವರಿಗೆ ಕೊರ್ಲಿ ಅವೇ ಸೂಪರ್. ಥ್ಯಾಂಕ್ ಯು. ಇರ್ನ ಊರು ಎನ್ನ ಊರ್ಲ ಕಾರ್ಲ ಇರ್ನ ಪುತ್ತೂರು ಎನ್ನ ಕಾರ್ಲ ಯಾನ್ ಇಪ್ಪುನು ಮುಂಬೈ ಗೊತ್ತಂಡೆ. ಹಾಯ್ ರಂಜು ಅಂತಿದ್ದಾರೆ ದೀಪ ಅವರು. ಯಾನ್ ಇಪ್ಪುನು ಮುಂಬೈ ಎನ್ನ ಊರು ಕಾರ್ಲ ಇರ್ನ ಊರು ಪುತ್ತೂರು ರೇವತಿ ಅಕ್ಕ ಬರೋದಿತ್ತೀರ ಆರಿ ಬೈದು ಜೇರಿ ದಾನೆ ಗೊತ್ತುಜಿ ಬಾರಿ ಬಿಸಿ ಟುಲ್ಲೆರ ನನ್ನ ಅಕ್ಕ ದಾನೆಂದು ಗೊತ್ತುಜಿ ಪುತ್ತೂರ್ದ ರೇವತಿ ಅಕ್ಕ ಬರೋದಿತ್ತೇರು.
ಇನಿ ಪುತ್ತೂರು ದಾಶುನಿ ಅಕ್ಕ ಬತ್ತೀರು. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ ಅಂದಿದ್ದಾರೆ. ಆರ್ ಕೆ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ದುರ್ಗ ಅವ್ರು ನೈಸ್ ಅಂದಿದ್ದಾರೆ. ಲೈಫ್ ಇದ್ದವ್ರು ಸೂಪರ್ ಅಂದಿದ್ದಾರೆ. ಜಾನಿ ಅವರು ಸೂಪರ್. ಆವು ಅಕ್ಕ ಥ್ಯಾಂಕ್ ಯು ಅಂದಿದ್ದಾರೆ. ಆರ್ ಕೆ ಬಿ ನೀನು ಧೈರ್ಯ ತಗೋಬೇಕು ಆಯ್ತಾ. ನೀನು ನನ್ನಿಂದ ಚಿಕ್ಕವಳು, ತುಂಬ ಸ್ಟಡಿ ಮಾಡ್ತಿದ್ದಿ, ಧೈರ್ಯ ಮಾಡು ಮಲ್ಪು ಯಾನುಳ್ಳೆ ಸಪೋರ್ಟ್ ಓಕೆನಾ. ವೈಕ್ಕಲ ಪೋಡಿಯರ ಬಲ್ಲಿ ಅವ. ದೀಪ ಅವರು ಸೂಪರ್ ಅಂದಿದ್ದಾರೆ. ಜಾನ್ವಿಯರ್ ಹರೇ ಕೃಷ್ಣ ಅಂದಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯಾರು ಅವರು ಸೂಪರ್ ಸಪೋರ್ಟ್ ಲೈಫ್ ಇದ್ರ ಸೂಪರ್ ಅಂದಿದ್ದಾರೆ. ಹರೇ ಕೃಷ್ಣ ಅಂದಿದ್ದಾರೆ. ಇವಾಗ ನನಗೆ ಸಮಾಧಾನ ಆಯ್ತು. ಇವಾಗ ನೆಟ್ವರ್ಕ್ ಬಂತೇನ. ನನಗೆ ನೈಟ್ ಲೈವ್ ವಾಚ್ ಅವರು ಬರೀ 1 ಬಂದಿದೆ. 23 ಲೈಕ್ ಇತ್ತು. 2 ಅವರ್ ಲೈವ್ ಮಾಡಿದ್ದೆ. ಹೌದಾ, ಅದು ಯಾಕೆ ಹಾಗೆ ಆಯಿತು? ನನಗೆ ವಾಚ್ ಅವರ್ ಕಾಣ್ತಾನೆ ಇಲ್ಲ. ನಮಗೆ ವಾಚ್ ಅವರ್ ಕಾಣ್ತಾ ಇಲ್ಲ. ನಮಗೆ 1 ಅವರ್ ಬಂದಿತ್ತಾ? ಅದು ಯಾಕೆ ಬಂತು ಹಾಗೆ? ಏನೋ ಪ್ರಾಬ್ಲಮ್ ಇರಬೇಕು. ಸೂಪರ್ ಲೈವ್ ಅಂತಿದ್ದಾರೆ. ಜಾನ್ವಿ ಅವರು ಹರೇ ಕೃಷ್ಣ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅಶ್ವಿನಿ ಅಂಗಡಿ ತಂಗಡಿ ಉಡಲು ನಿಲಿಕೆ ಸೊಲ್ಮೇಲು. ಅಶ್ವಿನಿ ತಂಗಡಿ ಉಡಲು ನಿಲಿಕೆ ಸೊಲ್ಮೇಲ್ ಪಡೊಂದುಲ್ಲೇರು ನಮ್ಮ ಸಿಂಪಲ್ ಬಾಯ್ ಉಳ್ಳತೆ 6 ಬೆಸ್ಟ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅಂದು ಎಂಕ್ ಪನ್ನಿ ಫಸ್ಟ್ ಡೇ ಅತ್ತೆ ಅಂದು ಫಸ್ಟ್ ಡೇ ಅವಡು ಸೆಕೆಂಡ್ ಡೇ ಅವಡು ಯಾರ್ಕೇರೆ ಈರು ಅಂತೂ ಪೋಡಿಗೆ ಅಂತೂ ಮಲ್ ಪೋಡ್ಚಿ ಧೈರ್ಯ ಪೋಡಿ ಅಪ್ಪಗಳವೇ. ಸೂಪರ್ ಸಪೋರ್ಟ್ ಜಾನ್ವಿ ಅವರು. ದೀಪ ಅವರು ನೈಸ್ ಅಂತಿದ್ದಾರೆ. ಸೂಪರ್ ಅಂದಿದ್ದಾರೆ. ಜಾನ್ವಿ ಅವರು ಸೂಪರ್. ದೀಪ ಅವರು ಸೂಪರ್. ಜಾನ್ವಿ ಅವರು ಸೂಪರ್. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರು ಸೂಪರ್. ಹರೇ ಕೃಷ್ಣ ಅಂತಿದ್ದಾರೆ. ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ವಿ ಆರ್ ಅವರೇ ಅದು ಹೇಗೆ ಆಯಿತು ಹಾಗೆ ಅಂತ ಗೊತ್ತಾಗಿಲ್ಲ ಅಲ್ವಾ ನಿಮಗೆ? ಹರೇ ಕೃಷ್ಣ ಅಂತಿದ್ದಾರೆ. ಹರೇ ಕೃಷ್ಣ ಅಂತಿದ್ದಾರೆ. ಹಾಗೆ ಆಗಬಾರ್ದಲ್ವಾ? ವಾಯ್ಸ್ ಸ್ಟ್ರಕ್ ಬಂದು ಆಗಿ ಗೊತ್ತುಂಡೇ ಮೂಲಿ ನೆಟ್ವರ್ಕ್ ಪ್ರಾಬ್ಲಮ್ ಉಂಡು. ಪ್ಲೀಸ್ ಒಂದು ಅಡ್ಜಸ್ಟ್ ಮಲ್ತೋನಿಯವೇ. ಹರೇ ಕೃಷ್ಣ ಅಂತಿದ್ದಾರೆ. ಸಿಂಪಲ್ ಬಾಯ್ 713 ಗಿಫ್ಟ್ ಡನ್ ಅಂತಿದ್ದಾರೆ. ಸಿಂಪಲ್ ಬಾಯ್ ನಿಮಗೆ ಡನ್ ಅಂತೆ ನೋಡಿ. ನಮ್ಮ ಬೆಸ್ಟ್ ತಮ್ಮ ಕೊಟ್ಟರು ನೋಡಿ. ಕೊಟ್ಟಿದ್ದಾರೆ. ಸಿಂಪಲ್ ಬಾಯ್ ಇರೇ ಗಿಫ್ಟ್ ಕೊಡ್ತಿರ್ತುಲೆ ಬೆಸ್ಟ್. ಏಜಸ್ ಅವರು ಸೂಪರ್ ಅಂತಿದ್ದಾರೆ. ಅವ್ರು ನೈಸ್ ಅಂತಿದ್ದಾರೆ. ವಿ ಆರ್ ಅವರು ಮೇಲೆ ಹೋಯ್ತು ಮೆಸೇಜು ಅಂತಿದ್ದಾರೆ. ಆಯಿತು ಹೋಯ್ತು. ಕೂರ್ಗ ಅವ್ರು ಸೂಪರ್. ಅಲ್ಲಿ ಹೋದ್ರೆ ತಿರುಗುತ್ತೆ, ಅಲ್ಲಿ ಹೋದ್ರೆ ಆಗುದಿಲ್ಲ. ಇಲ್ಲಿಗೆ ಬಂದೆ. ಬೆಡ್ರೂಮಲ್ಲಿ ಇರಬೇಕು ನಾನೀಗ. ಜಾನ್ವಿ ಅವ್ರು ಸೂಪರ್. ಸಿಂಪಲ್ ಬಾಯ್ ಪ್ಲೀಸ್ ರಿಟರ್ನ್ 71 ಲೈಫ್ ಇದ್ ರಂಜು. ಸಿಂಪಲ್ ಬ್ರದರ್ ಪ್ಲೀಸ್ 1 ಪಾಯಿಂಟ್ ಆದರೆ 6 ಮಿನಿಟ್ ಬಂದಿದೆ ನನ್ನ ರಾತ್ರಿ ಲೈವ್. ಹೌದಾ ಅಷ್ಟು ಅದು ಹೇಗೆ? ಸೂಪರ್ ಸಪೋರ್ಟ್ ಕೂರ್ಗುಲ್ಲ ಸೂಪರ್. ನಮಗೆಲ್ಲ ಕಾಣ್ತೇನೆ ಇಲ್ಲ. ನನಗೆ ಅದೊಂದು ಇದಕ್ಕೆ ಕಾಣೋದಿಲ್ಲ. ಸೂಪರ್. ಥ್ಯಾಂಕ್ ಯು. ಅಟಿಗೆ ತಿರ್ಗು ನನಗೆ ನಿಜ ಇಲ್ಲ. ಮಿಸ್ಟರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅಟಿಗೋಲ್ಡು ಊಟ ಆಯ್ತಾ ಅಕ್ಕ ಅಂತಿದ್ದಾರೆ. ಊಟ ಆಯ್ತು ಅಟಿಗೋಲ್ಡ್ ಅವರೇ, ನಿಮ್ದಾಯ್ತಾ? ಸೂಪರ್ ಸಪೋರ್ಟ್ ಅಲ್ಲಿ ದೀಪ ಅವರು RBI ಕೊಟ್ಟಿದ್ದೇನೆ, ನೀವು ರಿಟರ್ನ್ ಮಾಡಿ ಅಂತಿದ್ದಾರೆ. ನನಗೆ ಇಡ್ಲಿಗೆ ಕಡಿಕೋ ಅದು ಲೈಟೇ ಬಂದಿಲ್ಲ. ಏನು ಮಾಡೋದಂತ ಗೊತ್ತಾಗಲಿಲ್ಲ. ಸೂಪರ್ ಸಪೋರ್ಟ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಅವ್ರಿ. ಲೈಫ್ ಇದ್ರನ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ ಅಂತಿದ್ದಾರೆ. ಜಾನ್ವಿ ಭಟ್ರು ಥ್ಯಾಂಕ್ ಯು. ನಾನು ಮಾತಾಡಿದ್ದು ಕೇಳ್ತಾ ಉಂಟಾ ನಿಮಗೆ? ನಾನು ಮಾತಾಡಿದ್ದು ಕೇಳ್ತಾ ಉಂಟಾ? ಮಾತು ನಂದು ಮಾತು ಕೇನೊಂದುಂಡಾ ನಿಗ್ಲೇಗ ಪಾತ್ಯರ್ನ ಆರ್ಕೆ ಕೇನೊಂದುಂಡಾ? ದೀಪ ಅವರೇ ನಾನು ಮಾತಾಡಿದ್ದು ಕೇಳ್ತಾ ಉಂಟಾ? ಜಾನ್ವಿ ಅವರೇ ಕೇನೊಂದುಂಡಾ ಏನು ಪಾತ್ಯರ್ನ್ಯಾ? ಜಾನ್ವಿ ಸಿಸ್ ಕೇಳ್ತಾ ಉಂಟಾ ಮಾತು? ಹೌದು ಸಿಸ್. ಓಕೆ ಥ್ಯಾಂಕ್ ಯು ಸೋ ಮಚ್. ಸೂಪರ್. ಥ್ಯಾಂಕ್ ಯು. ಇವತ್ತು ಲೈಟ್ ಇಲ್ಲ. ನಿಮ್ಮ ಕಡೆ ಉಂಟಾ ದೀಪ ಅವರೇ ಮುಂಬೈ? ನಮ್ಮ ಕಡೆ ಲೈಟ್ ಹೋಗಿದೆ. ನಮ್ಮದು ಏರಿಯಾದಲ್ಲಿ ಎಲ್ಲ 7 ಗಂಟೆಗೆ ಹೋಗಿದೆ. ಕೂರ್ಗ ಅವ್ರು ನೈಸ್ ಲೈವ್ ಅಂತಿದ್ದಾರೆ. ಜಾನ್ವಿ ಅವರು ಹರೇ ಕೃಷ್ಣ ಅಂತಿದ್ದಾರೆ. ಕೇಳ್ತಾ ಉಂಟು ಅಂತಿದ್ದಾರೆ ನಮ್ಮ ಜಾನ್ವಿ ಅವರು. ಈಗ ಗುಡ್ ಲೈವ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ವಿ ಆರ್ ಅವರು ನನ್ನ ಪ್ರಕಾರ 2 ಅವರ್ ಆಗಬೇಕಿತ್ತು ಬಟ್ 6 ಮಿನಿಟ್ ಬಂದಿದೆ. ಹೌದೌದು 2 ಅವರ್ ಅಲ್ಲ, ನಿಮಗೆ 23ಗೆ ಒಂದು 3 ಅವರ್ ಆದರೂ ಬರಬೇಕು.
ಜಾನ್ವರಿ ಸೂಪರ್ ಉಂಟು ಸಿಸ್, ಇಲ್ಲಿ ನಮಗೆ ಇಲ್ಲ, ಮಧ್ಯ 7 ಗಂಟೆಗೆ ಹೋಗಿದೆ, ಇಷ್ಟ ತನಕ ಬರಲಿಲ್ಲ. ದೀಪಾ ಸಿಸ್ ಡನ್ ಅಂತಿದ್ದಾರೆ ನಮ್ಮ RKB ಅವರು. RKB ಅವರು ವಿ ಆರ್ ಅವರು ಹಾಯ್ ಜಾನ್ವಿ ಅಂತ ಕೇಳ್ತಾ ಉಂಟು ಅಂತಿದ್ದಾರೆ. ನಮ್ಮದು ಜಾನ್ವಿ ಹೌದು ಅಂತಿದ್ದಾರೆ. ವಿ ಆರ್ ಅವರು ಕೇಳ್ತಾ ಇದೆ ಅಂತಿದ್ದಾರೆ. ಥ್ಯಾಂಕ್ ಯು ವಿ ಆರ್ ಅವರೇ. ಹಾಯ್ ಅಂತಿದ್ದಾರೆ ಅಟ್ಟಿಗೋಲ್ಡ್ ಅವರು. ಹಾಯ್ ಅಟ್ಟಿಗೋಲ್ಡ್ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಕನ್ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ RKB ಅವರು. ಥ್ಯಾಂಕ್ ಯು ಸೋ ಮಚ್. ಬೇಜಾರಂದರೆ ಬೇಜಾರು ಲೈಟ್ ಇಲ್ಲಾದರೆ. ಎಸ್ ಅವ್ರು ನೈಸ್ ಅಂತಿದ್ದಾರೆ ಎಸ್ ಅವರು. ಥ್ಯಾಂಕ್ ಯು ಎಸ್ ಅವರೇ. ಅಟ್ಟಿಗೋಲ್ಡ್ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಥ್ಯಾಂಕ್ ಯು ಜಾನ್ವಿ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು RKB ಅವರು. ಥ್ಯಾಂಕ್ ಯು ಜಾನ್ವಿ ಅವರು. ಹರೇ ಕೃಷ್ಣ ಲೋ ಅಂತಿದ್ದಾರೆ. ಮತ್ತೆ ಎಂತ ಗೊತ್ತಾ ಇವರೇ ವಿ ಆರ್ ಅವರೇ, ಎಂತ ಗೊತ್ತಾ, ನಮಗೆ ಲೈಕ್ ಎಷ್ಟು ಬರುತ್ತೆ ಅದರ ಮೇಲೆ ಲೈಕ್ ಅಲ್ಲ, ನಮಗೆ ಮೆಸೇಜು ಚಾಟ್ ಎಷ್ಟು ಬರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಥ್ಯಾಂಕ್ ಯು ಅಂತಿದ್ದಾರೆ ಅಟ್ಟಿಗೋಲ್ಡ್ ಅವರು. ಜಾನ್ವಿ ಆಯ್ ಅಂತಿದ್ದಾರೆ. ಕೂರ್ಗ್ ಅವರು ಗುಡ್ ಲೈವ್ ಅಂತಿದ್ದಾರೆ. ಗುಡ್ ಲೈವ್ ಅಂತಿದ್ದಾರೆ. ದೀಪ ಅವರು ಸೂಪರ್ ಅಂತಿದ್ದಾರೆ. ಜಾನ್ವಿ ಅವರ ಕೃಷ್ಣ ಅಂತಿದ್ದಾರೆ. ನಮ್ಮ ಪ್ರತಿಭಾ ಅವರು ಎಲ್ಲ ಯಾರೂ ಇಲ್ಲ ಇವತ್ತು. ಹರೇ ಕೃಷ್ಣ ಅಂತಿದ್ದಾರೆ. ಥ್ಯಾಂಕ್ ಯು ಜಾನ್ವಿ ಅವರು ಸೂಪರ್. RKB ಅವರು 5 o'clock ಈವ್ನಿಂಗ್ ಅಕ್ಕ ಅಂತಿದ್ದಾರೆ. ಖಂಡಿತ ಬರ್ತೀನಿ. ಕೇನುಡು ಪಾತಿರ್ನ ಓಕೆ ಜಾನ್ವಿ ಅವರು ಹರೇ ಕೃಷ್ಣ ಅಂತಿದ್ದಾರೆ. ವಿ ಆರ್ ಕುಕ್ಕಿಂಗ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿ ಇದ್ದಾರೆ. ಇದು ಲೈಟು ನಮಗೆ ಇಲ್ಲಿ ಲೈಟ್ ಇಲ್ಲ ಅಲ್ವಾ, ಹಾಗೆ ನನಗೆ ಪ್ರಾಬ್ಲಮ್ ಆಗ್ತುಂಟು. ಸ್ವಾತಿ ಅವರು RK ಅವರು ಸೂಪರ್ ಸಪೋರ್ಟರ್. ಸ್ವಾತಿ ಹಾಯ್ ವೆಲ್ಕಮ್. ಊಟ ಆಯ್ತಾ ಸ್ವಾತಿ? ಊಟ ಏನು ಊಟಕ್ಕೆ ಇವತ್ತು? ಜಾನ್ವಿ ಅವರು ಸೂಪರ್. ಲೈಫ್ ಇದ್ರನ್ ಸೂಪರ್. ಓಕೆ ಸಿಸ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಲೈಫ್ ಇದ್ರನ್ ಸೂಪರ್. ಜಾನ್ವಿ ಅವರು ಸೂಪರ್. ಜಾಸ್ತಿ ಚಾಟ್ ಬಂದಿತ್ತು ಹೌದಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಬರಬೇಕಿತ್ತಲ್ವಾ? ಸೂಪರ್ ಸಪೋರ್ಟ್ ಚಾಟ್ ಜಾಸ್ತಿ ಬಂದರೆ ನಿಮಗೆ ವಾಚ್ ಅವರ್ ಜಾಸ್ತಿ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಆರ್ವಿ ಅವರು ಸೂಪರ್ ಸಪೋರ್ಟ್. ಜಾನ್ವಿ ಅವರು ಪಟ್ ಮೆಸೇಜ್ ಮಾಡ್ತಾರಲ್ವ, ಆಗ ವಾಚ್ ಅವರು ಬರುತ್ತೆ ನಮಗೆ. ಅಂದರೆ ನಮಗೆ ಪಟ್ ಮೆಸೇಜ್ ಬರುವಾಗ ಒಂದು ಸೂಪರ್ ಮೆಸೇಜನ್ನು ಪಟ್ ಅಂತ ಒಂದು ಹಾಕಿದರೆ ಆವಾಗ ನಮಗೆ ಬರುತ್ತೆ ವಾಚ್ ಅವರು, ಇಲ್ಲಾಂದರೆ ಇಲ್ಲ. ಗೋತ ಇಲ್ಲ ಅಂದರೆ. ಹರೇ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 6 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ. ಬನ್ನಿ ಜನರೇ. ಕೋಪ ಇದ್ದರೆ ಬರೀರಿ, ಆದರೆ ನನ್ನ ಲೈವ್ಗೆ ಬರದೇ ಇರಬೇಡಿ. ನಮಗೆ ಈಗ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನಾನು ಇಲ್ಲಿಲ್ಲ ಅಂದರೆ ಇವತ್ತು ನನ್ನ ಲೈಕ್ ಗೊತ್ತಾ, ಅದು ಇದಾಯಿತು, ಪ್ರಾಬ್ಲಮ್ ಆಗಿದೆ, ಈಗ ಆಯಿತು. ಗುಡ್ ಲೈವ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು. ಫಸ್ಟ್ ಮೆಸೇಜ್ ಹಾಕಿದರೆ ನಮಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಎಂಥ ಸಾವು ಮಾರ್ರೆ ಇದು ಲೈಟ್ ಇದ್ದು. ನೋಡಿ ಎಲ್ಲಿ ಕೂಡ ಲೈಟ್ ಇಲ್ಲ ನೋಡಿ, ಬೇಕಾದರೆ ಎಲ್ಲಿ ಕೂಡ ಲೈಟ್ ಇಲ್ಲ ನೋಡಿ. ಇದು ಗಾಡಿದು ಲೈಟ್ ತೋರ್ತಾ ಉಂಟು ನೋಡಿ, ಎಲ್ಲ ಕತೆ ಉಂಟು ನೋಡಿ. ರಂಜು ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ನೋಡಿ ಮುಂಬೈಯಲ್ಲಿ ಲೈಟ್ ಇಲ್ಲ ಅಂದರೆ ಎಷ್ಟು ಕತ್ಲೆ ನೋಡಿ. ನಾನು ಇದು ಮಾಡೋದಲ್ಲ. ಅಕ್ಕ ನಮ್ಮ GNS ಅವರು ಬಂದರು. ಆಯ್ GNS ಅವರೇ, ವೆಲ್ಕಮ್ GNS ಅವರೇ. ಲೈಕ್ ಕೊಟ್ಟಲ್ಲ ಅಂದರೆ ಲೈಕ್ ಅನ್ಕೊಡಿ GNS ಅವರೇ. ಊಟ ಆಯ್ತಾ ಅಂತಿದ್ದೀರಾ? ಲೈಕ್ ಕೊಡಿ GNS ಅವರೇ ಪ್ಲೀಸ್ GNS ಅವರೇ, ಒಂದು ಲೈಕ್ ಕೊಟ್ರಾ? ಥ್ಯಾಂಕ್ ಯು ಸೋ ಮಚ್. ಹರಿನಕ್ಕ ಹರೇ ಕೃಷ್ಣ ಅಂತಿದ್ದಾರೆ. ಐಜಿಸ್ ಅಕ್ಕ ಒಣಸಾಂಡೆ ಅಂತಿದ್ದಾರೆ. RKB ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ಜಾನ್ವಿ ಅವರು 19 ಲೈಕ್ ಡನ್ ಅಂತಿದ್ದಾರೆ. ಏಜಸ್ ಅವರು ನೈಸ್ ಅಂತಿದ್ದಾರೆ. ದೀಪ ಸೂಪರ್ ಸಪೋರ್ಟ್. ಲೈಫ್ ಇದ್ರನ್ ಒಣಸಾಂಡೆ ಅಕ್ಕ ಅಂತಿದ್ದಾರೆ. ಲೈಫ್ ಇದ್ದನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಲೈಟೇ ಇಲ್ಲ ನೋಡಿ ಇವತ್ತು. ಹೇಗೆ ಮಾಡೋದು? ನಂದು ಅಕ್ಕಿ ಎಲ್ಲೇ ಉಂಟು, ಕಡ್ದು ಇಡ್ಲಿಕ್ಕೆ ಆಗಲಿಲ್ಲ. ದೇವರೇ, ನಾನು ಇಡ್ಲಿಕ್ಕೆ ಅಕ್ಕಿ ಹಾಕಿದ್ದೀನಿ, ಹಾಗೆ ಉಂಟು. ಮೊಣಸಾಂಡು ಶರಣ್ಯ ನಿಗಲಾಂಡ ಅಂತಿದ್ದಾರೆ. ಕೂರ್ಗ ಅವರು ಸೂಪರ್ ಸಪೋರ್ಟಲ್ಲಿ. ದೀಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಫ್ ಇದ್ರು ಅಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಾಡಿ ಸಪೋರ್ಟ್ ಮೆಸೇಜ್ ಮಾಡಿ ಬೇಗ. ನೈಸ್ ಲೈವ್ ಅಂತಿದ್ದಾರೆ. RK ಅವರು ಸೂಪರ್. ಏಜಸ್ ಅಕ್ಕ ಹಾರ್ಟ್ ಕೊಟ್ಟಿದ್ದಾರೆ. ಏಜಸ್ ಅವರು ನಾಳೆ ನಾನು ಲೈವ್ ಮಾಡ್ತೀನಿ ಅಂತಿದ್ದಾರೆ. ಹೌದಾ? ಅದೇನು ಹೌದಾ? ಹರೇ ಕೃಷ್ಣ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದೀಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಷ್ಟು ಗಂಟೆಗೆ ಮಾಡ್ತೀರಾ ಲೈವ್? ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಫ್ ಇದ್ರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹರೇ ಕೃಷ್ಣ ಅಂತಿದ್ದಾರೆ. ದೀಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ.
ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಬೆಸ್ಟ್ ಅವರು, ಥ್ಯಾಂಕ್ ಯು ಸೋ ಮಚ್. ಅಶ್ವಿನಿ ಬೆಸ್ಟ್ ಬೆಸ್ಟ್ ಸೂಪರ್ ಸಪೋರ್ಟ್. ಅಂದಕ್ಕ ಮನಸ್ಸು ಒಂದು ಲೈಫ್ ಇದ್ದಾರೆ ಸೂಪರ್ ಸಪೋರ್ಟ್. ದೀಪ ಅವರು ಸೂಪರ್ ಸಪೋರ್ಟ್, ಬೆಸ್ಟ್ ಅವರು ಸೂಪರ್ ಸಪೋರ್ಟ್, ಬೆಸ್ಟ್ ಅವರ್ ಸಪೋರ್ಟ್, ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. 8 ಮೆಂಬರ್ಸ್ ಇದ್ದೀರಾ, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಜೇನೆಸ್ ಅವರು ಹರೇ ಕೃಷ್ಣ ಅಂತಿದ್ದಾರೆ, ಥ್ಯಾಂಕ್ ಯು ಜೇನೆಸ್ ಅವರೇ, ಥ್ಯಾಂಕ್ ಯು. ಏಜಿಸ್ ಅವರು ಬೆಸ್ಟ್ ತಮ್ಮ ಅಂತಿದ್ದಾರೆ, ಗುಡ್ ಲೈವ್ ಅಂತಿದ್ದಾರೆ. BMHS ಅವರು ಬಂದರು, BMHS ಅವರೇ. ನೈಟ್ ಲೈವ್ ಫುಲ್ ಕತ್ಲೆ, ಹೌದು ಲೈಟ್ ಇಲ್ಲ ಸಿಸ್, ಲೈಟ್ ಇಲ್ಲ ನೋಡಿ, ಮೊಬೈಲ್ ಲೈಟ್ ಹಾಕಿದೆ ನೋಡಿ, ಲೈಟ್ ಇಲ್ಲ. ಬರ್ಪೆ ಲೈವ್ ಕತ್ತಲೆ ತೋಜುಂಡು ಎಲ್ಲೆ ಕಾಂಡೆ ಬರ್ಪೆ ಲೈಕ್ ಬೊಡ್ಚಿ ಕತ್ತಲೆ ಇಜ್ಜಿ ಬಲೆ ಇರು ಪೊಕ್ಕಡ್ದಂತೆಲ್ಲ ಇರು ಬೇಜಾರು ಮಲ್ಪೊಡ್ಚಿ ತೂಲೆ ಕತ್ತಲೆ ಇಜ್ಜಿ ಸೂಪರ್ ಅಂತಿದ್ದಾರೆ. ಲಕ್ಷ್ಮೀ ಅವರು ಪ್ಲೀಸ್ ಅಂತಿದ್ದಾರೆ. ಲಕ್ಷ್ಮಿ ಅವರೇ, BMHS ಅವರೇ ಒಂದು ಲೈಕ್ ಕೊಡಿ. ಲಕ್ಷ್ಮಿ ಅವರೇ ಒಂದು ಲೈಕ್ ಅನ್ನು ಕೊಡಿ ಪ್ಲೀಸ್, ಒಂದು ಲೈಕ್ ಕೊಡಿ ಪ್ಲೀಸ್. ನನಗೆ ಅಲ್ಲಿಗೆ ಹೋದರೆ ಒಂದು ಲೈಟ್ ಇದೆ, ಅದು ಇದಾಗ್ತಾ ಉಂಟು. ಲಕ್ಷ್ಮಿ ಅವರೇ ಇದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದು, ಲೈಕ್ ಕೊಡಿ ಆಯ್ತಾ. ಸೂಪರ್ ಸಪೋರ್ಟ್. ಏಜಿಸ್ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ಕೂರ್ಗ ಅವರು ಸೂಪರ್ ಸಪೋರ್ಟ್, ಆರ್ಕೆ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ಸಪೋರ್ಟ್ ಮೆಸೇಜ್ ಎಲ್ರಿಗೂ ಥ್ಯಾಂಕ್ ಯು. BMHS ಅವ್ರು ಯಾರು ಲೈಕ್ ಕೊಡ್ತಾರೆ, ಥ್ಯಾಂಕ್ ಯು. ಕೂರ್ಗ ಅವ್ರು ಗುಡ್ ಲೈವ್ ಸೂಪರ್ ಸಪೋರ್ಟ್. ಜೇನಿಸ್ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಜೇನಿಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ ಅಂತಿದ್ದಾರೆ. ದೀಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಜಿಯಾನಿಸ್ ಅವರು ಸೂಪರ್ ಸಪೋರ್ಟ್. ಟಡಿ ತಲ್ಪಾಡಿ ಬ್ಲಾಗ್ಸ್ ಅವರು ಬಂದರು, ಆಯ್ ತಡಿ ತಲ್ಪಾಡಿ ಅವರೇ ವೆಲ್ಕಮ್. ತಡಿ ತಲ್ಪಾಡಿ ಅವರೇ ಪ್ಲೀಸ್, ತಲಪಾಡಿ ಅವರೇ ಪ್ಲೀಸ್ ಒಂದು ಲೈಕ್ ಕೊಡಿ. ನಮಸ್ತೆ. ಓಕೆ ಜಾನ್ವಿ ಸಿಸ್ ಅಂತಿದ್ದಾರೆ. ಬೆಸ್ಟ್ ಅವರು, ಅಕ್ಕ ನನ್ನ ಮೊಬೈಲ್ ಡಾಟಾ ಇಂಟರ್ನೆಟ್ ಖಾಲಿ ಆಯಿತು ಅಕ್ಕ. ಅದು ನಿಮ್ದು ಹಾಗೇನಲ್ಲ, ನನ್ನ ಲೈವ್ಗೆ ಬರುವಾಗ ಬೆಸ್ಟ್ ತಮ್ಮಂದು ಯಾವಾಗಲೂ ಡಾಟಾ ಇಂಟರ್ನೆಟ್ ಖಾಲಿ ಆಗೋದು. ಏನು ಹೊಸ್ದಾಗಿ ಚಲೋ ಮಾಡಿದ್ದೀರಿ? ಹೊಸ್ದಾಗಿ ಲೈವ್ ಮಾಡಿ ನಾನೀಗ ಆಗದ್ದು ಕಟ್ಟಾಯಿತು, ಫಸ್ಟ್ ಮಾಡಿದ್ದೇನಲ್ವ ಅದು ಕಟ್ಟಾಗಿದೆ. ನೈಸ್ ಇದ್ದಾರೆ. ಎಂಕ್ಲೆಗ್ ಲೈಟ್ ದಾಯಗಿ ಅಂತಿದ್ದಾರೆ. 6 ಲೈಟ್ ಬೋರ್ಡ್ ಬಂಡೇರಿ BMHS ಐಕ್ ಪಾಣಿ 20 ಆಂಡೇ ಲೈಕ್ ಅಂತಿದ್ದಾರೆ. 20 ಆಂಡ್ ನಂದೇ ಲೈಕ್, ಹೌದಾ? ಥ್ಯಾಂಕ್ ಯು. 10 ಮೆಂಬರ್ಸ್ ಇದ್ದೀರಾ ಐಡಲ್ಲಿ ಬಂದು. ಅಕ್ಕ ನನ್ನ ಮೊಬೈಲ್ ಡಾಟಾ ಖಾಲಿ ಆಯಿತು. ಅದು ಹಾಗೆ ಅಲ್ವಾ ನಿಂದು, ನನ್ನ ಲೈವ್ಗೆ ಬರುವಾಗ ನೀವು ಬೆಸ್ಟ್ ತಮ್ಮಂದು ಮೊಬೈಲ್ ಡಾಟಾ ಖಾಲಿ ಆಗೋದು ಯಾವಾಗಲೂ ನೈಟಿಗೆ. ಓಕೆ ತಮ್ಮ, ಪರವಾಗಿಲ್ಲ. ಆಗ ಸಪೋರ್ಟ್ ಮಾಡಿದ್ದೀಯಲ್ವಾ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನಿ ಅವರು ಸೂಪರ್ ಸಪೋರ್ಟ್ ಲೈಕ್ ಅಂತಿದ್ದಾರೆ. ಕಂಟೆಂಟ್ ಬ್ರದರ್ ಅವರು ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. BMHS ಅವರು ಲೈವ್ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ. ಕೂರ್ಗ ಅವರು ಥ್ಯಾಂಕ್ ಯು ಸೋ ಮಚ್. ಕಂಟೆಂಟ್ ಬ್ರದರ್ ಊಟ ಆಯ್ತಾ ನಿಮ್ಮದು? ಲಕ್ಷ್ಮಿ ಆಲ್ರೆಡಿ ಡನ್ 2 ಡೇ ಬ್ಯಾಕ್ ಅಂತಿದ್ದಾರೆ. ಬ್ಲೂ ಅಂತಿದ್ದಾರೆ. ಬಾಲೆ ಅಂತಿದ್ದಾರೆ. ಅಣ್ಣ ಎಂಚೆ ಉಳ್ಳಾರು ಒಣಸಾಂಡಿ. RKBS ರಿಟರ್ನ್ ಮಾಡಿ. RK ಅವರೇ ನೋಡಿ, ನಮ್ಮ GNS ಬ್ರದರ್ ಅವರಿಗೆ ರಿಟರ್ನ್ ಕೊಡಿ. ದೀಪ ಅವ್ರು ಸೂಪರ್ ಸಪೋರ್ಟಲ್ಲಿದ್ದಾರೆ. ದೀಪ ಅವ್ರು ಸೂಪರ್ ಸಪೋರ್ಟ್. ಹರೇ ಕೃಷ್ಣ ಅಂತಿದ್ದಾರೆ. ಲೈಫ್ ಇದ್ರೆ ಸೂಪರ್ ಸಪೋರ್ಟ್. ನನ್ನ ಮೊಬೈಲು ಒಡೆದು ಹೋಯ್ತು ಅಕ್ಕ. ಹೇಗೆ ಬ್ರದರ್ ಒಡೆದೋಯ್ತು? ಏನಾಯಿತು? ಮೊಬೈಲು ಕೈಯಿಂದ ಬಿತ್ತಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟು. ಡಾಟಾ ಖಾಲಿ ಆಯ್ತಕ್ಕ. ಹೌದಾ? ಒಡೆದು ಹೋಯ್ತು ಅಂದ್ರಿ ಮತ್ತೆ. ಸೂಪರ್ ಸಪೋರ್ಟ್. ಏಜಸ್ ಅವರು ಸೂಪರ್ ಸಪೋರ್ಟ್ ಲೈಫ್ ಇದ್ದು ಸೂಪರ್ ಸಪೋರ್ಟ್ ಲೈಫ್ ಇದ್ದು ಸೂಪರ್ ಸಪೋರ್ಟ್. RK ಅವರು ಸೂಪರ್ ಸಪೋರ್ಟ್. ರೀಚಾರ್ಜ್ ಮಾಡಿಸಿ ಅಕ್ಕ. ಅಯ್ಯೋ ದೇವನೇ ಮಾಡುವ ನಾಳೆ ಮಾಡ್ತೀನಿ ಬೇಕಾದ್ರೆ. BMHS ಅವ್ರ ಲೈಫ್ ಅಲ್ಲ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಲೈಫ್ ಇದ್ರೆ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. GNS ಕ್ರಿಯೇಟಿವ್ ವರ್ಲ್ಡ್ ಅಂತಿದ್ದಾರೆ. ಡನ್ ಅಂತಿದ್ದಾರೆ. GNS ಅವರೇ ಡನ್ ಅಂತೆ. ನಮ್ಮ ಜಾನ್ವಿ ಅವರು ನೋಡಿ, ಊಟ ಆಯ್ತಕ್ಕ. ಊಟ ಆಯಿತು ಕಂಟೆಂಟ್ ಬ್ರದರ್, ನಿಮ್ದು ಆಯ್ತಣ್ಣ ಊಟ? ಸೂಪರ್ ಸಪೋರ್ಟ್ ರಂಜು. GNS ಅವರು ಸೂಪರ್ ಸಪೋರ್ಟ್. GNS ಅವರು ಸೂಪರ್ ಸಪೋರ್ಟ್. RB ಅವರು ಗುಡ್ ನೈಟ್ ಇಲ್ಲೇ ಬರ್ಪೆ ಅಂತಿದ್ದಾರೆ. RKB ಅವರೇ ನಮ್ಮ GNS ಅವರಿಗೆ ರಿಟರ್ನ್ ಕೊಡಿ ಆಯ್ತಾ, ಅವರಿಗೆ ಕೊಟ್ಟೋಗಿ. ಕೂರ್ಗ ಅವ್ರು ಸೂಪರ್ ಸಪೋರ್ಟ್. ನೀವು ಮೆಂಬರ್ ಕನೆಕ್ಟ್ ಆಗಿ. ದೀಪ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಏಜಿಸ್ ಅವರೇ ಥ್ಯಾಂಕ್ ಯು. ಕೂರ್ಗ ಅವರೇ ವಿಧಾನ್ ಕನೆಕ್ಟ್ ಆಗೋಣ ಅಂತಿದ್ದಾರೆ. ಯಾರಿದ್ದಾರೆ ಕನೆಕ್ಟ್ ಆಗೋಣ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಕೂರ್ಗ ಅವರು ಸೂಪರ್ ಸಪೋರ್ಟಲ್ಲಿ ಇದ್ದಾರೆ ನೋಡಿ. ದೀಪಾ ಅವರಿದ್ದಾರೆ, ಜಾನ್ವಿ ಅವರಿದ್ದಾರೆ, ಕೂರ್ಗ ಅವರಿದ್ದಾರೆ, GNS ಅವರಿದ್ದಾರೆ, ಏಜಸ್ ಅವರಿದ್ದಾರೆ, ಲೈಫ್ ಇದ್ರೆ ಅಂಜಿದ್ದಾರೆ, ನಾನಿದ್ದೀನಿ ಕನೆಕ್ಟ್ ಆಗಿ. ಆಯಿತು, ನಿಮ್ಮದು ಆಯಿತಾ? ಅನ್ನ ಸಾಂಬಾರು ಅಷ್ಟೇ. ಹೌದಾ? ನನಗೆ ಕೂಡ ಬೀಟ್ರೋಟ್ ಪಲ್ಯ ಅಷ್ಟೇ.
ದೀಪ ಅವ್ರು ನಗಡ್ತಿದ್ದಾರೆ ಹೆಂಗೆ ಗೊತ್ತಿಲ್ಲ. ನೈಸ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐಡಲ್ ಇದ್ದವರೆಲ್ಲ ಬಂದು ಸಪೋರ್ಟ್ ಮೆಸೇಜ್ ಹಾಕಿ ನನಗೆ. ಥ್ಯಾಂಕ್ ಯು. ನೋಡಿದೆ ಬ್ರದರ್ ನಾವಿಟೂ ಇವತ್ತು ನೋಡಿ ಬರುತ್ತೆ ಕಂಟೆಂಟ್ ಬ್ರೂ ಅಂತಿದ್ದಾರೆ. ಕೃಷ್ಣ ನಾಯ್ಕ ಅವರು ಬಂದರು. ಆಯ್ ಕೃಷ್ಣ ನಾಯ್ಕ ಅವರೇ ವೆಲ್ಕಮ್, ನಿಮಗೆ ವೆಲ್ಕಮ್. ಕೃಷ್ಣ ನಾಯ್ಕ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ನಾಯ್ಕ ಅವರೇ, ಕೃಷ್ಣ ನಾಯ್ಕ ಅವರೇ ಲೈಕ್ ಡನ್ ಅಂತಿದ್ದೀರಾ, ಕೊಡಿ ಲೈಕ್. ವಿದ್ ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ದೀಪಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಅಪ್ಪಟ ಕನ್ನಡತಿ ಅವರು ಬಂದರು. ಊಟ ಆಯ್ತಾ ಅಂತಿದ್ದಾರೆ. ಅಪ್ಪ ಕನ್ನಡತಿ ಊಟ ಆಯಿತು. ಅಪ್ಪಟ ಕನ್ನಡತಿ ಅವರೇ ಲೈಕ್ ಕೊಡಿ. ಹಬ್ಬ ಜೋರು ಮಾಡಿದೆ. ಹಬ್ಬ ಇಲ್ಲ ನಮಗೆ, ನಮ್ಮ ಸೂತಕ ಇತ್ತು, ಒಬ್ಬರು ಡೆತ್ ಆಗಿದ್ದಾರೆ ಫ್ಯಾಮಿಲಿಯಲ್ಲಿ, ಅದಕ್ಕೆ ನಮಗೆ ಹಬ್ಬ ಏನೂ ಇಲ್ಲ. ಜಾನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಂಬಲ ಅಂತಿದ್ದಾರೆ ನಮ್ಮ ಕೃಷ್ಣ ನಾಯ್ಕ ಅವರು. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ನಾಯ್ಕ ಅವರೇ. ಅಪ್ಪಟವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಲೈಕ್ ವಿದ್ ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಕ್ ವಿದ್ ರಂಜು ಸೂಪರ್ ಸಪೋರ್ಟ್. ಬೆಂಬಲ ಅಂತಿದ್ದಾರೆ ನಮ್ಮ ಕೃಷ್ಣ ನಾಯ್ಕ ಅವರು. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ನಾಯ್ಕ ಅವರೇ. GNS ಅವರು ಡನ್ ಥ್ಯಾಂಕ್ ಯು ಅಂತಿದ್ದಾರೆ. RKB ಅವರು ಸೂಪರ್ ಕೂರ್ಗ್ ಅವ್ರು ಗುಡ್ ಲೈವ್. ನೇತ್ರ ದಿವ್ಯಾ ಅವರು ಬಂದರು. ಹಾಯ್ ನೇತ್ರ ದಿವ್ಯಾ ಅವರೇ. ಹಾಯ್ ಶಿಷ್ಟ, ಹಾಯ್ ವೆಲ್ಕಮ್. ಊಟ ಆಯ್ತಾ ನೇತ್ರ ಊಟ ಆಯ್ತಾ? ಸೂಪರ್ ಸಪೋರ್ಟ್. ಕೂರ್ಗ್ ಅವರು ಸೂಪರ್ ಸಪೋರ್ಟ್. ಬೆಂಬಲ ಅಂತಿದ್ದಾರೆ ನಮ್ಮ ಕೃಷ್ಣ ನಾಯ್ಕ ಅವರು. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. RK ಅವರು ಸೂಪರ್ ಸಪೋರ್ಟ್. ಅಪ್ಪಟ ಕನ್ನಡತಿ ಲೈಕ್ ಡನ್ ಅಂತಿದ್ದೀರಾ. ಥ್ಯಾಂಕ್ ಯು. ಸೂಪರ್ ಕೂಲ್ ಅಂತಿದ್ದಾರೆ ಕಂಟೆಂಟ್ ಬ್ರದರ್ ಅವರು. ಕೃಷ್ಣ ನಾಯ್ಕ ಅವರು ಬೆಂಬಲ ಅಂತಿದ್ದಾರೆ. ಜಾನ್ವಿ ಭಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಗ್ರೇಟ್ ಅಂತಿದ್ದಾರೆ ಕಂಟೆಂಟ್ ಸರ್ಕಲ್. ಥ್ಯಾಂಕ್ ಯು. ಕೃಷ್ಣ ನಾಯ್ಕ ಅವರು ಬೆಂಬಲ ಅಂತಿದ್ದಾರೆ. ಥ್ಯಾಂಕ್ ಯು. ಬ್ಯೂಟಿಫುಲ್ ಅಂತಿದ್ದಾರೆ. ಥ್ಯಾಂಕ್ ಯು. 26 ಲೈಕ್ ಡನ್ ಅಂತಿದ್ದಾರೆ ನಮ್ಮ ನೇತ್ರ ದಿವ್ಯಾ ಅವರು. ಥ್ಯಾಂಕ್ ಯು ಸೋ ಮಚ್ ನೇತ್ರ ದಿವ್ಯಾ ಅವರು. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಅವರು ಬೆಂಬಲ ಅಂತಿದ್ದಾರೆ. RKB ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಅಪ್ಪಟ ಕನ್ನಡ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಾರಾ ಬೇಬಿ ಅವರು ಬಂದರು. ಸಾಸ್ರಾ ಬೇಬಿ ಹಾಯ್. ಸಾಸ್ರಾ ಬೇಬಿ ಹಾಯ್, ವೆಲ್ಕಮ್. ಸಾಸ್ರಾ ಬೇಬಿ ಪ್ಲೀಸ್ ಲೈಕ್ ಕೊಡಿ. ಒಂದು ಬ್ಲೂ ಕೊಡ್ತೀನಿ ನಿಮಗೆ. ಸಾಸ್ರಾ ಬೇಬಿ ಲೈಕ್ ಕೊಡಿ, ಬ್ಲೂ ಕೊಡ್ತೀನಿ. ಕೃಷ್ಣ ನಾಯ್ಕ್ 78 ಡನ್. ಕೃಷ್ಣ ನಾಯ್ಕ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. GNS ಕ್ರಿಯೇಟಿವ್ ವರ್ಲ್ಡ್ ಲೈಫ್ ಇದ್ರನ್ ಸೂಪರ್ ಸಪೋರ್ಟ್. ಅಪ್ಪಟ ಕನ್ನಡ ಸೂಪರ್ ಹಾಯ್ ಹಾಯ್ ಸಾಸ್ರಾ ಬೇಬಿ ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ವಾ? ಕೊಡಿ ಸಾಸ್ರಾ ಬೇಬಿ ಅವರು. ಲೈಫ್ ಇದ್ರನ್ ಸಪೋರ್ಟ್. ಅಪ್ಪಟ ಕನ್ನಡ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಅಪ್ಪಟ ಕನ್ನಡ ಸೂಪರ್ ಸಪೋರ್ಟ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಕೂರ್ಗ್ ಅವ್ರಲ್ಲ ಥ್ಯಾಂಕ್ ಯು. ನೇತ್ರ ಅವರು ಆಯಿತು ಸಿಸ್ಟರ್, ನಿಮ್ದು ಆಯ್ತಾ ಅಂತಿದ್ದಾರೆ. ನನ್ನದು ಆಗಿಲ್ಲ ಸಿಸ್ಟರ್, ಇನ್ನು ಆಗಬೇಕು ಊಟ. ನಂದು ಯಜಮಾನ್ರು ಬರ್ತಾ ಇದ್ದೀನಿ. ಲೈಟ್ ಕೂಡ ಇಲ್ಲ, ಅದಕ್ಕೆ. ಕೂರ್ಗ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ಹಾಯ್ ಹಾಯ್ ಸಾರಾ ಅವರೇ ಹಾಯ್ ವೆಲ್ಕಮ್. ಲೈಕ್ ಕೊಡಿ. కొంచెం మగ చోచులు మగ చోచులు మరి ఉమ్మిలుండే ಬಪ್ಪೆ ಬಂಗಾರ ಬಪ್ಪೆ ಲೈಟ್ ಇಜ್ಜೆ ಮಗನೇ ಇಜ್ಜಿ. ಸುನೀತಾ ಅವರು ಬಂದರು. ಆಯ್ ಸುನೀತಾ ಅವರೇ ವೆಲ್ಕಮ್. ಬಲೆ ಚೋಚಿಲಿ ಬಲೆ ಲೈಟ್ ಇಜ್ಜೆ ಉಮ್ಮಿಲುಂಡೆ. ಲೈಟ್ ಇಲ್ಲ, ತುಂಬ ಇಲ್ಲ ಪಾಪ. ಮಲಗು, ನಾನು ಇದನ್ನೆಲ್ಲ ತೆಗಿತೀನಿ. ಮಲಗು ನೀನು. ಫ್ಯಾನ್ ಇಲ್ಲಪ್ಪ, ಫ್ಯಾನ್ ಇಜ್ಜು ಬಂಗಾರ. ಲೈಟ್ ಇಲ್ಲ ಅಲ್ವಾ? ಮಲ್ಕೊ ನೀನು, ಮಲ್ಕೊ. ನಾನು ಮಲ್ಕ್ತೀನಿ, ನಿನ್ನೊಟ್ಟಿಗೆ ನಾನು ಕೂಡ ಮಲ್ಕ್ತೀನಿ ಆಯಿತಾ? ಮಲ್ಕೊ. ಓ ಒಂಚ ಬಂಗಾರೇ, ಲೈಟ್ ಇಲ್ಲ ಬಂಗಾರ, ಲೈಟ್ ಇಲ್ಲ. ನಾಳೆ ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟಲ್ವಾ? ಮಲ್ಕೋ ಬೇಟಾ. ನೋಡು ಅಣ್ಣ ಮಲಗಿದ್ದಾನೆ ನೋಡು, ನೀನು ಕೂಡ ಮಲ್ಕೋ. ತುಂಬ ಜಾನ ನೀನು. ಬಾ ಮಲ್ಕೋ ಮಲ್ಕೋ. ಲೈಟ್ ಇಚ್ಚಿ. ಹರೇ ಕೃಷ್ಣ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ಯಾನ್ ಇಜ್ಜು ಬಂಗಾರ ಸೂಪರ್. ಓ ಪ್ಯಾನ್ ಇಜ್ಜು ಬಂಗಾರ. ಜಾನ್ವಿ ಗಿಫ್ಟ್ ಡನ್ ಅಂತಿದೆ ಸಹಸ್ರಾ ಬೇಬಿ ಅವರು. ಪ್ಯಾನ್ ಇಜ್ಜು ಬಂಗಾರ ಪ್ಯಾನ್ ಪಾಡ್ಬೇಕಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವೇನಿ ಅವರು ಬಂದರು. ಆಯ್ ಸಿಸ್ಟರ್ ಆಯ್ ವೆಲ್ಕಮ್. ಅವೇನಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಅವೇನಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಥ್ಯಾಂಕ್ ಯು ಸೊ ಮಚ್. ಮೆಸೇಜ್ ಸ್ಕಿಪ್ ಆದರೆ ಬೇಜಾರು ಮಾಡ್ಕೋಬೇಡಿ. ಮಗ ಎದ್ದ ಪ್ಯಾನ್ ಇಲ್ಲ ಅಂತ ಸುಮ್ಮನೆ ಬೇಜಾರು ಮಾಡ್ಕೋತಿದ್ದಾನೆ. ಗಿಫ್ಟು ಅವರವ್ರಿಗೆ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಅವೇನಿ ಅವರೇ ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು. ಕೂರ್ಗ್ ಅವರು ಸೂಪರ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು. ಸಾರಾ ಬ್ಯೂಟಿ ಅವರು ಹಾಯ್ ಪೂಜಾ ಗಿಫ್ಟ್ ಡನ್ ಅಂತಿದ್ದಾರೆ. ಪೂಜಾ ಅವರೇ ಗಿಫ್ಟ್ ಡನ್ ಅಂತೆ. ಸಹಸ್ರಾ ಬೇಬಿ ಅವರು ನೋಡಿ
ಪೂಜಾ ಅವರು ಬಂದ್ರಾ? ವೆಲ್ಕಮ್ ವೆಲ್ಕಮ್ ಪೂಜಾ ಅವರೇ, ವೆಲ್ಕಮ್ ಪೂಜಾ, ವೆಲ್ಕಮ್ ಜಿ ದೀದಿ, ವೆಲ್ಕಮ್. ಲೈಫ್ ಇದ್ ರಂಜು ಡನ್ ಅಂತೆ ಸಾಸ್ರಾ ಬೇಬಿ ಅವರು ನೋಡಿ. ಲೈಫ್ ಇದ್ ರಂಜು ಡನ್ ಸಾಸ್ರಾ ಬೇಬಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕೂರ್ಗ್ ಅವರು ಥ್ಯಾಂಕ್ ಯು. ಹಾಯ್ ಪೂಜಾ ಟು ಡನ್ ಸಾಸ್ರಾ ಬೇಬಿ. ಪೂಜಾ ಜಿ ಪ್ಲೀಸ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ದೀಜಿಯೇ ಸಾಸ್ ಬೇಬಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬಿಂದು ಅವರೆಲ್ಲ ಆ ಲೈವಲ್ಲಿ ಇದ್ರು, ಅವರು ಹೋದ್ರು. ಸೂಪರ್ ಸಪೋರ್ಟ್ ಕೂರ್ಗ್ ಅವ್ರು ಸೂಪರ್ ಸಪೋರ್ಟ್, ಸುನೀತಾ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ಕೂರ್ಗ್ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ಅವೇನ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ನೈಸ್ ಅಂತಿದ್ದಾರೆ. ಪೂಜಾ ಓಕೆ ಅಂತಿದ್ದಾರೆ. ಅವರು ಸೂಪರ್ ಸಪೋರ್ಟ್. ಜಾನ್ವಿ ಭಟ್ ಅವರು ಸಾಸ್ರಾ ಬೇಬಿ ಡನ್ ಅಂತಿದ್ದಾರೆ. ದೀಪಾಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸುನೀತಾ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸಪೋರ್ಟ್. ಲೈಟ್ ಇಲ್ಲ ಮಗ, ನೀನು ಮಲಗು, ನಾಳೆ ಶಾಲೆಗೆ ಹೋಗ್ಲಿಕ್ಕೆ ಉಂಟಲ್ವ. ಇಟ್ಸ್ ಓಕೆ, ಐ ಆಮ್ ರಿಟರ್ನಿಂಗ್ ಅದರೆ. ಜಾನ್ವಿ ಸೂಪರ್ ಓಕೆ. ಕೂರ್ಗ್ ಅವರು ಸಹರಾ ಗಿಫ್ಟ್ ಬಂದಿಲ್ಲ ಅಂತೆ ನೋಡಿ. ಕೂರ್ಗ್ ಅವರಿಗೆ ರೇವತಿ ಸಿಸ್ ಇವಾಗ ನೆನಪು ಮಾಡಿಕೊಂಡೆ ನಿಮ್ಮನ್ನು. ರೇವತಿ ಅಕ್ಕ ಇರೇನು ಇತ್ತೆ ನೆನಪು ಮಲ್ತೀನಿ. ರೇವತಿ ಅಕ್ಕ ಇರೇನೇನು ಇಯರ್ ಅಶ್ವಿನಿ ಪುತ್ತೂರ್ದಾರ್ ಬತ್ತೇರು, ಅರಡ ಪಂಡೆ ಪುತ್ತೂರ್ದಾರ್ ಆ ರೇವತಿ ಅಕ್ಕ ಬರೋಂದಿತ್ತೇರು. ಆರು ಬೈದು ಜೇರಿನಿ ಇನ್ನು ಈರು ಬತ್ತಾರೆ ಪಂಡೆ ಅಶ್ವಿನಿ ಪುತ್ತೂರ್ ಇತ್ತೇರು. ದೀಪಾಸ್ ಗಿಫ್ಟ್ ಡನ್ ಸಾರಾ ಬೇಬಿ ಅವರು. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎವ್ರಿಬಡಿ ಜಾಯಿನ್ ಮೀ ವಿತ್ ಕಮೆಂಟ್ ಅಂತಿದ್ದಾರೆ. ಕಮೆಂಟ್ಗೆ ಯಾವುದು ಕಮೆಂಟ್ ಹಾಕಿ. ದೀಪಾಸ್ ಗಿಫ್ಟ್ ಡನ್ ರಿಟರ್ನ್. ದೀಪಾ ಅವರೇ ಡನ್ ಅಂತೆ ಸಾರಾ ಬೇಬಿ. ಇವನಿಗೆ ಗಾಳಿ ಹಾಕಬೇಕು, ಅದಕ್ಕೆ ಮೆಸೇಜ್ ಓದ್ಲಿಕ್ಕೆ ಆಗಲ್ಲ, ಸಾರಿ ಆಯ್ತಾ. ಒಂದೊಂದು ಓದ್ತೀನಿ ಮೆಸೇಜ್, ಬೇಜಾರು ಮಾಡ್ಕೋಬೇಡಿ. ಅವನಿಗೆ ಸೆಕೆ ಆಗ್ತದಂತೆ, ಗಾಳಿ ಹಾಕ್ಬೇಕಂತೆ. JNS ಗಿಫ್ಟ್ ಕೊಡಿ ಅಂತಿದ್ದಾರೆ ಅವೇನಿ ಅವರು. ದೀಪ ಅವರು ಅವೇನಿ ಆಲ್ರೆಡಿ ಜಾಯಿನ್ಡ್ ಅಂತಿದ್ದಾರೆ. ಥ್ಯಾಂಕ್ ಯು. ಬ್ಲೂ ಡನ್ ದೀದಿ, ಆಯ್ ದೀದಿ, ವೆಲ್ಕಮ್ ದೀದಿ, ಲೈಕ್ ದೀಜಿಯೇ. ಥ್ಯಾಂಕ್ ಯು ದೀದಿ. लाइक काव्या और लाइक काव्यस रेसिपीज लाइक डन. ब्लू डन दीदी प्लीज लाइक दीजिए, आपका लाइक नहीं आया. ओके आ गया. थैंक यू दीदी. कैसा हो, खाना हो गया दीदी? थैंक यू. कैसी हो आप? मैं अच्छी हूँ दीदी, आप कैसे हो? खाना हो गए दीदी, लाइक डन. थैंक यू दीदी सो मच दीदी, थैंक यू. आपका लाइव बहुत अच्छा है, ಸೂಪರ್. ವೈಟಿ ಗಿಫ್ಟ್ ಕೊಡಿ ಅವೇನಿ ಅವರಿಗೆ. ಬ್ಲೂ ಡನ್. हो गया आपका हुआ, मेरा भी हो गया ब्लू डन दीदी. मयू तीकू सिस ओके दीदी. थैंक यू सो मच. थैंक यू. गुड लाइव. थैंक यू. ಜಾನ್ವಿ ಅವರು ಬ್ಲೂ ಡನ್ दीदी. क्यूट. बहुत सुंदर है दीदी, आप बहुत क्यूट दीदी, आप बहुत क्यूट. आपका सुपर सपोर्ट. सुनीता ब्लॉग सुपर सपोर्ट. ರೇವತಿ ಸಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ರೇವತಿ ಅಕ್ಕ. ಅವನಸ್ ಮಲ್ತಾರ ದಾದಾ ಕಜಿಪು. ಜಾನ್ವಿ ಅವರು ಸೂಪರ್ ಸಪೋರ್ಟ್. ದೀಪ ಅವರು ಹೆಲೋ. दीप्ति बंदरू. हेलो हरिणी जी, आई दीप्ति जी. खाना हो गया दीप्ति जी आपका? क्या खाना में आज आप कैसे हो अभी? अच्छा है. रेवती सी सुपर. थैंक यू. जानवी और सुपर. दीप्ति हाउ आर यू? आई एम फाइन. आप कैसे हो? लाइफ इज रंजू गिफ्ट डन. रंजक्का गिफ्ट डन, प्लीज रिटर्न. ಥ್ಯಾಂಕ್ ಯು ಕಾವ್ಯ ಸಿಸ್ಟರ್. ಜಾನ್ವಿ ಹರೇ ಕೃಷ್ಣ ಬ್ಲೂ ಡನ್. ಥ್ಯಾಂಕ್ ಯು. ಜಾನ್ವಿ ಸೀಸ್ ಅಂತಿದ್ದಾರೆ. ವೈಟಿ ಶಶಿಕಲಾ ಅವರು ब्लू डन रिटर्न प्लीज. वैटी शशिकला दीदी को रिटर्न करिए. ब्लू डन दीदी, वैटी शशिकला दीदी को रिटर्न करिए. लाइक डन. दीप्ति. थैंक यू दीप्ति जी, थैंक यू. ब्लू डन आर्ट. थैंक यू. सुनीता और सुपर. थैंक यू. जानवी सुपर. लाइफ इज रंजू. ब्लू डन दीदी प्लीज गिव मी ब्लू डन दीदी. इधर लाइफ इज रंजू दीदी है ना, उनको ब्लू दे दिए. सपोर्ट करूँगी, आप करती है बहुत अच्छा से, आपका चैनल में आएगी. प्लीज़ उनको ब्लू दीजिए. लाइफ इज रंजू दीदी को.
ಜಾನ್ವಿ ಅವೇನಿ ಕನ್ನಡ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಅವೇನಿ ಪ್ಲೀಸ್ ರಿಟರ್ನ್. GNS ಅವರಿಗೆ ರಿಟರ್ನ್ ಕೊಡಿ. GNS ಅವರಿಗೆ ರಿಟರ್ನ್ ಕೊಡಿ. ಅವೇನಿ ಅವರೇ GNS ಅವರು ಕೊಟ್ಟಿದ್ದಾರೆ ನೋಡಿ. ಸುನೀತಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ದೀಪ್ತಿ ಅವರು ರಾಧೆ ರಾಧೆ, ಥ್ಯಾಂಕ್ ಯು. ದೀಪ್ತಿ ಅವರು ರಾಧೆ ರಾಧೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸುನೀತಾ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಸುನೀತಾ ಅವರೇ ಹೋಗಯ್ಯ ಹೈ ಅಂತಿದ್ದಾರೆ ದೀಪ್ತಿ ಅವರು. ಅವೇನಿ ಅವರು ಕನೆಕ್ಟ್ ಕಾವ್ಯ ಸ್ಟಾರ್ ಅಂತಿದ್ದಾರೆ, ಕನೆಕ್ಟ್ ಅಂತಿದ್ದಾರೆ. ಅವೇನಿ ಅವರೇ ನೋಡಿ ನಮ್ಮ ಇವರಿಗೆ ಕೊಡಿ, GNS ಅವರಿಗೆ. ಸುನೀತಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ದೀಪ್ತಿ ಅವರು ಸೂಪರ್ ಸಪೋರ್ಟ್. ಬ್ಲೂ ಡನ್, ರಿಟರ್ನ್ ಡನ್, ಚೆಕ್ ಪ್ಲೀಸ್. ರಿಟರ್ನ್ ಡನ್, ಚೆಕ್ ಪ್ಲೀಸ್. ರಿಟರ್ನ್ ಡನ್, ಚೆಕ್ ಪ್ಲೀಸ್. ದೀಪಾ ಅವರು ಜಾಯಿನ್. ಐ ಆಮ್ ಗುಡ್, ಐ ಆಮ್ ಗುಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರೂ ಬಂದಾರಲ್ವಾ? ಖುಷಿ ಖುಷಿ, ಹೌದು ಖುಷಿ ಆಯಿತು. ಇವರೆಲ್ಲ ನಮ್ಮ ಡೈಲಿ ಅವರು ಎಲ್ಲ, ದೀಪ್ತಿ ಅವರೆಲ್ಲ, ನೀವು, ದೀಪಾ ಅವರು, ಜಾನ್ವಿ ಅವರು, ರೇವತಿ ಅಕ್ಕ ಬಂದರೆ ಬರದಿದ್ರೆ ನನಗೆ ಎಂತೂ ಅಂತ ಗೊತ್ತಿಲ್ಲ. ಎಲ್ಲರೂ ಬರದಿದ್ರೆ ಬೇಜಾರಾಗುತ್ತೆ. ಜಾನ್ವಿ ಅವರು ಏನು ಈರಿ ಹಿಂದಿ ಪಾತಿರ್ನು ಖುಷಿ ಆಪುಂಡು ಸಿಸ್ ಅಂದಿ ಇನಿಗ್ಲೇ ಖುಷಿ ಆಪುಂಡು ಹೆಂಗೆ ಪ್ರಾಣ ಸಂಕಟ ಮೂಲು ಹಿಂದಿ ಪಾತೆರ್ರ ಗೊತ್ತುಂಟ ಹೆಂಗೆ ಹಿಂದಿ ಪಾತೆರ್ ಮಂಡ ಭಾರಿ ದೂರ. ಸಹಸ್ರ ಚೆಕ್ ರಿಟರ್ನ್ ಬ್ಯಾಕ್ ಪ್ಲೀಸ್ ಕಮೆಂಟ್ ರೀಸೆಂಟ್ ವಿಡಿಯೋ. ರಾಧೆ 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 ಡನ್. GNS ಅಂತಿದ್ದಾರೆ. GNS ಅವರು ಸಹಸ್ರ ಬೇಬಿ ಪ್ಲೀಸ್ ರಿಟರ್ನ್. ಸಹಸ್ರ ಬೇಬಿ ಪ್ಲೀಸ್ ರಿಟರ್ನ್ GNS ಬ್ರದರಿಗೆ. ದೀಪಾ ಲೈಫ್ ಸ್ಟೈಲ್ ಅವರು ಸೂಪರ್ ಸಪೋರ್ಟ್. ದೀಪಾಸ್ ಅವರು ನನ್ನ ಮಗನಿಗೆ ಒಂದು ಕೈಯಲ್ಲಿ ಗಾಳಿ ಆಗಬೇಕು, ಒಂದು ಕೈಯಲ್ಲಿ ಕಮೆಂಟ್ ಕರೋ ದೋ ಮೈ ಕಮ್ಯುನಿಟಿ ಪೇಸಿಸ್ ಬ್ಲೂ ದೇತಿವು ಅಂತಿದ್ದಾರೆ. ರಂಜು ಕಮೆಂಟ್ ಮಾಡಿ, ಅವ್ರಿಗೆ ಬ್ಲೂ ಕೊಡ್ತಾರೆ ಆಯಿತಾ. ನಾನು ಒಂದು ಕೈಯಲ್ಲಿ ಗಾಳಿ ಇದ್ದೀನಿ ಮಗನಿಗೆ ಲೈಟ್ ಇಲ್ಲದ ಕಾರಣವನ್ನು ಇಷ್ಟು ನನಗೆ ಲೈಟ್ ಇಲ್ಲದ. ಥ್ಯಾಂಕ್ ಯು ಬ್ಲೂ ಅಂದಿದ್ದಿ. ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು GNS ಅವರೇ, ಥ್ಯಾಂಕ್ ಯು. GNS ಡನ್, ರಿಟರ್ನ್ ಪ್ಲೀಸ್. GNS ಅವರೇ YT ಶಶಿಕಲಾ ಡನ್, ನಿಮಗೆ ರಿಟರ್ನ್ ಮಾಡಿ. GNS ಜಾಯಿನ್ ಕಿಯಾ ವಿತ್ ಕಮೆಂಟ್. GNS ಅವರೇ ಜಾಯಿನ್ ಮಾಡಿದ್ರಂತೆ ನಮ್ಮ ದೀಪ್ತಿ ಅವರು, ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಥ್ಯಾಂಕ್ ಯು GNS ಅವರೇ, ಥ್ಯಾಂಕ್ ಯು ಸೋ ಮಚ್. ಬ್ಲೂ ಅಂದಿದ್ದಿ, ಥ್ಯಾಂಕ್ ಯು. GNS ಅವರೇ ಓಕೆ ಪೂಜಾ ಥ್ಯಾಂಕ್ ಯು ಅಂತಿದ್ದಾರೆ. ರಿಟರ್ನ್ ಪ್ಲೀಸ್ GNS. ದೀಪ್ತಿ GNS ಅವರೇ ರಿಟರ್ನ್ ಪ್ಲೀಸ್. ದೀಪ್ತಿ ನನ್ನ ಮಗನಿಗೆ ಲೈಟ್ ಇದು ಗಾಳಿ ಹಾಕ್ಬೇಕಂತೆ. ಸಾರಿ ಆಯಿತಾ, ಮೆಸೇಜ್ ಎಲ್ಲ ಹೋಗ್ತಾ ಉಂಟು. ಸಾರಿ, ನನ್ನ ಮಗನಿಗೆ ಸ್ವಲ್ಪ ಪಾಪ ಬಾಲೆಗ್ ನಿದ್ರೆ ಬರ್ಪುಂಡತ್ತೆ ಸಿಸ್ ಅಂದಿಯೇ ನಿದ್ರೆ ಬರ್ಪುಂಡು. ಲೈಟ್ ಇಜ್ಜಿ ಅವು ಲೈಟ್ ಇಜ್ಜಿನ ಜಿಪ್ಪುಜಿ ಅವೇ ಒಂಜಿ ಪ್ರಾಬ್ಲಮ್ಮು. YT ಶಶಿಕಲಾ ರಿಟರ್ನ್ ಪ್ಲೀಸ್ ಚೆಕ್. ಲೈಟ್ ಇಜ್ಜಿನ ಜಿಪ್ಪುಜಿ ಅವೇ ಬೇಜಾರ ಒಂದುಂಡು. ಸೂಪರ್. ದೀಪ್ತಿ ಡನ್, ರಿಟರ್ನ್ ಪ್ಲೀಸ್. ದೀಪ್ತಿ YT ಶಶಿಕಲಾ ಡನ್, ಪ್ಲೀಸ್ ರಿಟರ್ನ್. ಸೂಪರ್, ಥ್ಯಾಂಕ್ ಯು ಜಾನ್ವಿ ಅವರು. ಸೂಪರ್ ಥ್ಯಾಂಕ್ ಯು. ಲೈಫ್ ಇಜ್ YT ಶಶಿಕಲಾ ಗಿಫ್ಟ್ ಡನ್ ಪ್ಲೀಸ್. ಡನ್ ಅಂತಿದ್ದಾರೆ, ಕೊಟ್ಟಿದ್ದಾರಂತೆ ನೋಡಿ. ದೀಪಾ ಅವರು ಕೊಟ್ಟಿದ್ದಾರಂತೆ. YT ಶಶಿಕಲಾ ಅವರೇ. ರಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಾರಿ ಮಿಸ್ ಆಯಿತು. ಮಗನಿಗೆ ಗಾಳಿ ಹಾಕ್ತೇನಾಯ್ತಾ. ಮಗ ಒಂದು ಸ್ವಲ್ಪ ನಿದ್ರೆ ಮಾಡೋದು ಕಡಿಮೆ ಲೈಟ್ ಇಲ್ಲದ್ರೆ. ಸೂಪರ್ ಸಪೋರ್ಟ್ ದೀಪಾ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಜಾನಿ ಅವರೇ ಥ್ಯಾಂಕ್ ಯು. ದೀಪಾ ಅವರೇ ಥ್ಯಾಂಕ್ ಯು. ಬ್ಲೂಡಾನ್ ದೀದಿ ಥ್ಯಾಂಕ್ ಯು. ದೀದಿ ಪೂಜಾ ಅವರು ಥ್ಯಾಂಕ್ ಯು. ಬ್ಲೂಡಾನ್ ದೀದಿ ಥ್ಯಾಂಕ್ ಯು. ರಂಜು ಅವರೇ ಥ್ಯಾಂಕ್ ಯು. ರಂಜು ಸಿಸ್ ಥ್ಯಾಂಕ್ ಯು. ಪೂಜಾ ಆಲ್ರೆಡಿ ಜಾಯಿನ್. ಇವರು YT ಶಶಿಕಲಾ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಕೂರ್ಗ ಅವರು ನೈಸ್ ಲೈವ್. ಥ್ಯಾಂಕ್ ಯು. ದೇವರೇ ಲೈಟ್ ಬರಲಿಯಪ್ಪ. ದೇವರೇ ಲೈಟ್ ಲೈಟ್ ಬಾ. ನನಗೆ ಕಷ್ಟ ಕೊಡಬೇಡ ಲೈಟು, ಬೇಗ ಬಾ. ಸೂಪರ್ ಸಪೋರ್ಟ್. ಲೈಟ್ ಇಲ್ಲಮ್ಮ ಬಾ. ಲೈಟ್ ಇಲ್ಲ ಬಂಗಾರ. ಮಲ್ಕೋ ಲೈಟ್ ಬಿಲ್ಲ ಮಲ್ಕೋ. ಫ್ಯಾನ್ ಎಂತ ಮಾಡುದು ನಾನು, ಫ್ಯಾನು ತಿರ್ಗ್ಲಿಕ್ಕೆ. ಥ್ಯಾಂಕ್ ಯು ಕಂಟೆಂಟ್ ಸರ್ಕಲ್. ರಾಧೆ ಥ್ಯಾಂಕ್ ಯು.
ಥ್ಯಾಂಕ್ ಯು. ರಾಧೆ 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 ರಾಧೆ. ಥ್ಯಾಂಕ್ ಯು ದೀಪ್ತಿ. ಥ್ಯಾಂಕ್ ಯು ಎಲ್ರಿಗೂ. ನೀನು ಮಲಗು, ಲೈಟ್ ಬರುತ್ತೆ ಈಗ, ಮಲ್ಕೊ. ಥ್ಯಾಂಕ್ ಯು ಪೂಜಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಹಾಂ, ಲೈಟ್ ಇಲ್ಲ ಬಂಗಾರ. ಲೈಟ್ ಇಲ್ಲ. ಏನು ಮಾಡೋದು ನಾನು? ಲೈಟ್ ಲೈಟ್ ಇಲ್ಲ. ನೀನು ಮಲ್ಕೋ ಆಯ್ತಾ? ಈಗೆಲ್ಲ ಇದಕ್ಕೋ ಗಾಳಿ ನಿಮಗೆ. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು. ಲೈಫ್ ಇದ್ರೆ ಸೂಪರ್. ಅವೊಂದು ಎಷ್ಟೋ ಚಳಿ ಇದ್ರೂ ಲೈಟ್ ಬೇಕೇ ಬೇಕು. ಚಾಲು ಇರಬೇಕು. ದಿನಿಡೀ ಚಾಲೇ ಇರೋದು ಪಂಕ. ಕೂಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಥ್ಯಾಂಕ್ ಯು ಅವರೇ. ಪೂಜಾ ಥ್ಯಾಂಕ್ ಯು ದೀದಿ. ಜಾನ್ವಿ ಸಿಸ್ ಥ್ಯಾಂಕ್ ಯು. ಕಂಟೆಂಟ್ ಬ್ರದರ್ ಥ್ಯಾಂಕ್ ಯು. ದೀಪ ಅವರೇ ಥ್ಯಾಂಕ್ ಯು. GNS ಅವರೇ ಥ್ಯಾಂಕ್ ಯು. GNS ಅವರೇ ಥ್ಯಾಂಕ್ ಯು. ಪೂಜಾ ಅವರೇ ಥ್ಯಾಂಕ್ ಯು. GNS ಅವರೇ ಥ್ಯಾಂಕ್ ಯು. GNS ಅವರೇ ಥ್ಯಾಂಕ್ ಯು ಸೋ ಮಚ್. ಸೂಪರ್. ಥ್ಯಾಂಕ್ ಯು GNS ಅವರೇ. ಥ್ಯಾಂಕ್ ಯು ಸೋ ಮಚ್. ಪೂಜಾ ಅವರೇ ಥ್ಯಾಂಕ್ ಯು. GNS ಅವರೇ ಥ್ಯಾಂಕ್ ಯು. ಕಂಟೆಂಟ್ ಸರ್ಕಲ್ ಥ್ಯಾಂಕ್ ಯು. ಜಾನ್ವಿ ಅವರೇ ಥ್ಯಾಂಕ್ ಯು. ಕಂಟೆಂಟ್ ಸರ್ಕಲ್ ಥ್ಯಾಂಕ್ ಯು ಜಾನ್ವಿ ಅವರೇ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ದೀಪ್ತಿ ಥ್ಯಾಂಕ್ ಯು. ಕಂಟೆಂಟ್ ಬ್ರದರ್ ಥ್ಯಾಂಕ್ ಯು. ಕೂರ್ಗ್ ಅವರೇ ಥ್ಯಾಂಕ್ ಯು. ಬೆಸ್ಟ್ ತಮ್ಮ ಬಂದ. ಎಂತ ಬಂತ ಬೆಸ್ಟ್ ತಮ್ಮ ನಿನಗೆ? ಥ್ಯಾಂಕ್ ಯು ಬೆಸ್ಟ್ ತಮ್ಮ. ಥ್ಯಾಂಕ್ ಯು. ರೀಚಾರ್ಜ್ ಬಂತ? ಥ್ಯಾಂಕ್ ಯು ಬೆಸ್ಟ್ ತಮ್ಮ. ಇಲ್ಲ ಅಂದಿ. ದೀಪ ಅವರು ಥ್ಯಾಂಕ್ ಯು. ಜಾನ್ವಿ ಅವರು ಥ್ಯಾಂಕ್ ಯು. ಬೆಸ್ಟ್ ತಮ್ಮ ಥ್ಯಾಂಕ್ ಯು. ರೀಚಾರ್ಜ್ ಇಲ್ಲ ಅಂದಿ ಅಲ್ವಾ ರಂಜು. ದೀಪ್ತಿ 820 ಗಿಫ್ಟ್ ಡನ್. ಪ್ಲೀಸ್ ರಿಟರ್ನ್. ದೀಪ್ತಿ प्लीज़ रिटर्न लाइफ विद रंजू. प्लीज़ रिटर्न लाइफ विद रंजू दीदी को रिटर्न कीजिए दीप्ति जी. थैंक यू GNS ಅವರೇ. ಥ್ಯಾಂಕ್ ಯು GNS ಅವರು. ದೀಪ್ತಿ ಬ್ಲಾಗ್ 819 ಚೆಕ್ ಪ್ಲೀಸ್ ಚೆಕ್ ಅಂತಿದ್ದಾರೆ. ದೀಪ್ತಿ ಬ್ಲಾಗ್ ಚೆಕ್ 819. GNS ಬ್ಲಾಗ್ ಕ್ರಿಯೇಟಿವ್. ಸೂಪರ್ ಸಪೋರ್ಟ್. ಗಾಳಿ ಹಾಕ್ತೀನಿ, ಮಲಗು. ಖಾಲಿ ಹಾಕ್ತೀನಿ ನಾನು, ನೀ ಮಲ್ಕೋ. ಡಾಟಾ ಇಂಟರ್ನೆಟ್ ಎಂತಾಯ್ತು? ಡಾಟಾ ಇಂಟರ್ನೆಟ್ ವೈಫೈ ಡಾಟಾ ತಗೊಂಡೆ ಅಕ್ಕ. ಹೌದಾ, ತಗೊಂಡ್ರಾ? ಏನು ಅದು ಇಲ್ಲಲ್ವಾ? ನೀನು ಮಲಗು, ಹೋಗು ಸುಮ್ಮನೆ. ಪಾಪ ನಿದ್ದೆ, ನಾಳೆ ಕಾಲೇಜಿಗೆ ಹೋಗ್ಲಿಕ್ಕೆ ಉಂಟಲ್ವಾ. ಲೈಫ್ ಇದ್ರನ್ ಸೂಪರ್ ಸಪೋರ್ಟ್. ದೀಪ ಅವ್ರ ಸೂಪರ್ ಸಪೋರ್ಟ್. ಲೈಫ್ ಇದ್ರನ್ ಸೂಪರ್ ಸಪೋರ್ಟ್. ಜಾನ್ವಿ ಅವ್ರ ಸೂಪರ್ ಸಪೋರ್ಟ್. ಇವತ್ತು ಹಾಕಿದ್ದೀಯಾ ಬೆಸ್ಟ್ ತಮ್ಮ ವಿಡಿಯೋ? ಸೂಪರ್ ಸಪೋರ್ಟ್. ಲೈಫ್ ಇದ್ರನ್ ಸೂಪರ್ ಸಪೋರ್ಟ್. ಜಾನ್ವಿ ಅವ್ರ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ದೀಪ ಅವ್ರ ನೈಸ್. ಥ್ಯಾಂಕ್ ಯು ಕೂರ್ಗ ಅವ್ರು. ಥ್ಯಾಂಕ್ ಯು. ನಾನಿವತ್ತು ಲೈಟ್ ಇಲ್ಲಲ್ವಾ, ಇದು ತುಂಬ ಇದಾಯಿತು, ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಆಯಿತು. ಲೈಫ್ ವಿದ್ ರಂಜು ಐ ಹ್ಯಾವ್ ಜಾಯಿನ್ಡ್ यू प्लीज़ रिटर्न. दीप्ति जी आपको ज्वाइन डन हो गया. लाइफ विद रंजू का तरफ से आपको ज्वाइन डन हो गया. आप उनको रिटर्न करने का बाकी है उतना. सुपर लाइव ಅಕ್ಕ ಒಂದು ಏಲಿ ಮಲಗಿಸಿ ಅಕ್ಕ. ಇಲ್ಲ, ಅವರಿಗೆ ಎಂತ ಗೊತ್ತಾ, ಲೈಟ್ ಇಲ್ಲಾಂದರೆ ಮಲಗಲ್ಲ ನನ್ನ ಮಕ್ಕಳಿಗೆ ಫಸ್ಟ್ ಲೈಟ್ ಬೇಕು. ದೀಪ್ತಿ 82 ಡನ್. ದೀಪ್ತಿ ಡನ್ 820 ಡನ್. ಲೈಫ್ ವಿದ್ ರಂಜು ನೈಸ್. ಲೈಫ್ ವಿದ್ ರಂಜು ಜಾಯಿನ್ ಡನ್. ಪ್ಲೀಸ್ ರಿಟರ್ನ್. ಪೂಜಾ ಲೈಫ್ ವಿದ್ ರಂಜು ಅವರೇ, ಪೂಜಾ ಅವರಿಗೆ ರಿಟರ್ನ್ ಕೊಡಿ ಆಯ್ತಾ. ಸೂಪರ್ ಲೈವ್, ಸೂಪರ್ ಬೆಸ್ಟ್ ಅಕ್ಕ. ಒಂದು ಸಾಂಗ್ ಹೇಳಿ ಮಲಗಿಸಿ ಅಕ್ಕ. ಇಲ್ಲಪ್ಪ, ಅವರಿಗೆ ಕರೆಂಟ್ ಲೈಟ್ ಇಲ್ಲಾಂದರೆ ಸಾಂಗ್ ಅಲ್ಲ ನೀವು ಪಾಡ್ದನ ಎಂತೋ ಅನ್ನಿ. ಅವರು ಮಲಗಲ್ಲ ಲೈಟ್ ಇಲ್ಲಾಂದರೆ. ಈಗ ಮಲಗ್ದ ಸ್ವಲ್ಪ ಪಾಪ. ಇಂಟರ್ನೆಟ್ ಇಲ್ವಾ ಅಕ್ಕ? ಯು ಪಿ ಸಿ ಹೇಗೆ ಅದು ಇಂಟರ್ನೆಟ್? ನಂಗೆ ಗೊತ್ತಿಲ್ಲ ಯಾವುದು ಯು ಪಿ ಸಿ ಇಂಟರ್ನೆಟ್ ಯಾವುದು ಬೆಸ್ತಮ್ಮ, ಗೊತ್ತಿಲ್ಲ ಅದು ಏನಂತಾನೆ ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು ಜಾನ್ವಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಪೂಜಾ ಅವರೇ ಥ್ಯಾಂಕ್ ಯು. ಅದಂದರೆ ಹೇಗೆ, ಏನು ಬೆಸ್ತಮ್ಮ ನಿಂದು? ನನಗೆ ಗೊತ್ತಾಗಲ್ಲ ಅದೆಲ್ಲ. ಥ್ಯಾಂಕ್ ಯು ದೀಪ ಅವರೇ. ಥ್ಯಾಂಕ್ ಯು ಜಾನ್ವಿ ಅವರೇ. ಥ್ಯಾಂಕ್ ಯು ಬೆಸ್ಟ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪೂಜಾ ಅವರೇ. ಥ್ಯಾಂಕ್ ಯು ಜಾನ್ವಿ ಅವರೇ. ಥ್ಯಾಂಕ್ ಯು. ಗಾಳಿ
ದೀಪ ಅವರೇ ಥ್ಯಾಂಕ್ ಯು ಬೆಸ್ಟ್ ಅವರೇ ಥ್ಯಾಂಕ್ ಯು. ನಿನ್ನ ಪಪ್ಪ ಬರ್ತಾರಲ್ವ ಅವರಿಗೆ ಹತ್ರ ಗಾಳಿ ಹಾಕ್ಲಿಕ್ಕೆ ಹೇಳಾಯ್ತಾ, ನನಗೆ ಪುರ್ಸೋತಿಲ್ಲ. ನೀನೊಬ್ಬ ಪೂಜಾ 544 ರಿಟರ್ನ್ ಡನ್ ಅಂತಿದ್ದಾರೆ. ಮಹಾ ಅವರು ಬಂದರು, ಮಹಾ ಕ್ರಿಯೇಟಿವ್. ಹಲೋ ಸಿಸ್, ಹಲೋ, ವೆಲ್ಕಮ್ ಮಹಾರವರೇ. ಲೈಕ್ ಡನ್ ಅಂತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ. ಪೂಜಾ ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ ಪೂಜಾ ಅವರು. ಬೆಸ್ಟ್ ಅವರು ಪ್ಯಾನ್ ಇಲ್ವಾ ಅಕ್ಕ ಪಾಪ? ಪ್ಯಾನ್ ಇಲ್ಲ ಬೆಸ್ಟ್ ತಮ್ಮ, ಪ್ಯಾನ್ ಇದೆ, ಲೈಟ್ ಇಲ್ಲ. ಪ್ಯಾನ್ ಇದ್ರೆ ಏನು ಮಾಡೋದು, ಅದನ್ನು ತಿರುಗಿಸುವುದ ಕೂತ್ಕೊಂಡು. ನೀನೊಂದು ಲೈಟ್ ಇಲ್ಲ ಅಂತೀನಿ ನಾನು ಆಗದಿಂದ, ನೀನು ಪ್ಯಾನ್ ಇಲ್ವಾ ಅಂತ ಕೇಳ್ತಿದ್ದೀರಿ. ಪ್ಯಾನ್ ಇದೆ, ಲೈಟ್ ಇಲ್ಲ. ಗಾಳಿ ಹಾಕ್ತೀನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ತಮ್ಮ ಒಂದು 50 ಮೆಸೇಜ್ ಹಾಕು. ಥ್ಯಾಂಕ್ ಯು ನೈಸ್. ಇವನೊಂದು ಲೈಟ್ ಇಲ್ಲ ಅಂತ ಇದ್ದೀನಿ, ಪ್ಯಾನ್ ಇಲ್ವಾ ಅಂತ ಇದ್ದಾರೆ. ಲೈಫ್ ಇದ್ರೆ ರಂಜನಾ ಗಡ್ತಿದ್ದಾರೆ. ಬೆಸ್ಟ್ ತಮ್ಮ ಅಂದರೆ ಬೆಸ್ಟ್ ತಮ್ಮ, ಸೂಪರ್. ಅದನ್ನು ತಿರುಗಿಸುವುದು ಯಾರು, ಪ್ಯಾನನ್ನು? ಸೂಪರ್ ಲೈವ್ ಕೂಲ್ ಅಂತಿದ್ದಾರೆ ನಮ್ಮ ಇವರು. ಲೈಫ್ ಇದ್ರೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಕಂಟೆಂಟ್ ಬ್ರದರ್, ಸೂಪರ್ ಲೈವ್ ಕೂಲ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಮಕ್ಕಳೇ, ನಾವು ಚಿಕ್ಕ ಇರುವಾಗ ಪ್ಯಾನ್ ಇಲ್ಲ, ಏನೂ ಇಲ್ಲ ನಮಗೆ. ಪ್ಯಾನು ಎಂತ ಇಲ್ಲ, ಸೆಕೆ ಅಂತಂತಾನೆ ಗೊತ್ತಿಲ್ಲ ನಮಗೆ. ಭಾರಿ ಸೋಕುದಲ್ಲ ದಾಯಿಗೆ ಚಾರ್ಜ್ ಪ್ಯಾನ್ ತಗೊಳ್ಳಿ ಅಕ್ಕ. ಹೌದು, ಚಾರ್ಜ್ ಪ್ಯಾನ್ ತಗೋಬೇಕು. ಇನ್ನು ಚಾರ್ಜ್ ಲೈಟ್ ಆದರೂ ಉಂಟು ನೋಡಿ, ಅಲ್ಲಿ ಉಂಟು, ಆಗ್ತುಂಟು ಒಂದು ಲೈಟ್. ಚಾರ್ಜ್ ಪ್ಯಾನ್ ಇಲ್ಲ ನಮ್ಮ ಹತ್ರ. ಪೂಜಾ ಅವರೇ 545 ಗಿಫ್ಟ್ ಡನ್. ಪೂಜಾ ಸಿಸ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. महा क्रिएटिव सिस को रिटर्न कीजिए पूजा. बेस्ट सूपर जोक. ಸೂಪರ್ ಅಲ್ವಾ ರಂಜು? ಅಲ್ಲ, ಪ್ಯಾನ್ ಇಲ್ವಾ ಕೇಳ್ತಿರ್ತಾರೆ. ಪ್ಯಾನ್ ಇದ್ರೆ ನಾನು ಲೈಟ್ ಇಲ್ಲ ಅಂದರೆ ಪ್ಯಾನ್ ಇಲ್ಲಿಂದ ತಿರುಗುತ್ತೆ ಅದು ತಗೊಳ್ಳಿ ಫಸ್ಟ್ ಅಕ್ಕ. ತಗೋತೀನಿ, ಯಾವಾಗಲೂ ಹೋಗಲ್ಲ ಅಲ್ಲ ಬೆಸ್ಟ್ ತಮ್ಮ. ವರ್ಷಕ್ಕೆ 3 ಬಾರಿ ಹೋಗುತ್ತೆ. ಮುಂಬೈಯಲ್ಲಿ ಲೈಟ್ ಹೋಗೋದಿಲ್ಲ. ಯಾಕೆ ಮುಂಬೈಯಲ್ಲಿ ಲೈಟ್ ಹೋಗಲ್ಲ? ಇವತ್ತು ಹೋಗಿದೆ ಎಂತಂತ ಗೊತ್ತಿಲ್ಲ. ತುಂಬ ಒಂದು 4-5 ತಿಂಗಳು ಆಯ್ತೇನಾ ಹೋಗಿಲ್ಲ. ಇವತ್ತು ಹೋಗಿದೆ, ಎಂತ ಅಂದ ಗೊತ್ತಿಲ್ಲ. ನಮ್ಮ ಬಿಲ್ ಕಟ್ತಿಲ್ವಾ ನೀವು? ಬಿಲ್ ಕಟ್ತೇವೆ, ಎಲ್ರಿಗೂ ಹೋಗಿದೆ, ನಮ್ಗಂತಲ್ಲ ಅಕ್ಕ. ಇವತ್ತು ಲೈಟ್ ಬೇಕಾದ ಬರಬೇಕಾ ಬರಲ್ಲಕ್ಕ ಅಂತಿದ್ದಾರೆ. ಬರಬೇಕು ತಮ್ಮ, ನೀನು ಅನ್ಬೇಡ. 12 ಗಂಟೆ ಆದರೂ ಬರಬೇಕು. ಲೈಫ್ ಇದನ್ನು ಸೂಪರ್ ಸಪೋರ್ಟ್. ದೀಪ ಅವ್ರು ಸೂಪರ್ ಸಪೋರ್ಟ್. ದೀಪ ಅಲ್ವಾ ದೀಪ ಅವರೇ? ಮುಂಬೈಯಲ್ಲಿ ಲೈಟ್ ಹೋಗೋದೇ ಇಲ್ಲ. ಇದೇ ಫಸ್ಟ್ ಟೈಮ್ ಹೋಗಿದ್ದು ನಮಗೆ. ಹೆಚ್ಚಾಗಿ 1-2-3 ಸರಿ ಹೋಗುತ್ತೆ ವರ್ಷಕ್ಕೆ. ಹೋದ್ರೂ ಕೂಡಲೇ ಬರುತ್ತೆ. ಇವತ್ತು ಹೋಗಿದ್ದು ಬಂದೇ ಇಲ್ಲ ಅಕ್ಕ. ನೀವು ಇನ್ನೊಂದು ಅಪಾರ್ಟ್ಮೆಂಟ್ ಅಲ್ವಾ? ನೀವು ಇರುವುದು ಅಪಾರ್ಟ್ಮೆಂಟ್ ಅಲ್ವಾ? ಹೌದು, ನಾವಿರುವುದು ಅಪಾರ್ಟ್ಮೆಂಟಲ್ಲೇ. ಹೌದು. ದೀಪಾ ಡೈಲಿ ಡನ್ ಆ್ಯಂಡ್ ಚೆಕ್ ಜಾಯಿನ್ ಪ್ಲೀಸ್. ಪೂಜಾ ಅವರೇ, ದೀಪಾ ಅವರೇ ನೋಡಿ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಪೂಜಾ ಅವರು ನೋಡಿ, ಅವರಿಗೆ ರಿಟರ್ನ್ ಕೊಡಿ. ದೀಪಾ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ದೀಪಾ ಅವರೇ, ನಿಮಗೆ ಮಹಾ ಕ್ರಿಯೇಟಿವ್ ಮತ್ತು ಪೂಜಾ ಅವರು ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಕೊಡಿ ಆಯಿತಾ. ಲೈಫ್ ಇದ್ ರಂಜು.